ಅವರು ಹೇಳೋದು ಸರಿ. ಎಲ್ಲಿ ಮಧ್ಯದಲ್ಲಿ ಬಿಟ್ಟೆ ನನ್ನ ಮಾತಾಡ್ಬೋದಿತ್ತಲ್ಲ ಅಂತ ನಾನು ಹೇಳುದು. ಉಳಿದ ಈಗ ನೀವು ಅವ್ರು ಮಾಡ್ತಾರೆ ಮತ್ತು ಉಳಿದ ರಸ್ತೆ ಎಷ್ಟು ಉಂಟು ಸರಿ. ನೀವು ಹೇಳುದು ಸರಿ. ನನ್ನ ಜಾಗದಲ್ಲಿ ನೀವು ನಿಂತು ಸ್ವಲ್ಪ ಯೋಚನೆ ಮಾಡಿ. ಯಾವುದೇ ಗೊಂದಲ ಇಲ್ಲ. 3 ದಿನ ಕೆಲಸ ಮಾಡಿದೆ, ಯಾವುದೇ ಗೊಂದಲ ಇರಲಿಲ್ಲ. ನೀವು ಬಿಡಿ, ನೀವು ಅದರ ಬಗ್ಗೆ ಚರ್ಚೆ ಮಾಡಬೇಕು. ನಾನು ಕೂತ್ಕೊಳ್ತೇನೆ, ಪರವಾಗಿಲ್ಲ. ನೀವು ಅಲ್ಲಿ ಸಭೆಯಲ್ಲಿ ಭಾಗವಹಿಸಿ ಅಷ್ಟೇ. ನನಗೆ ನೀವು ಹೇಳುವಾಗ ನನಗೆ ಅರ್ಥ ಆಗ್ಬೇಕು, ಅದು ನಾನು ಹೇಳೋದು ನಿಮಗೆ ಅರ್ಥ ಆಗ್ಬೇಕು. 2 ಅರ್ಥ ಇದ್ದರೆ ಏನು ಮಾಡ್ತೀವಿ? ಸರಿಯಾದ ಚರ್ಚೆ ವ್ಯವಸ್ಥೆಯನ್ನು ಮಾಡಿ ಸರಳವಾದ ಹಾಗೆ ಮೊದಲಿನ ಹಾಗೆ ವ್ಯವಸ್ಥೆಗೆ ಹರಿಯುವ ನೀರಿನ ಪ್ರಮಾಣ ಅತಿಯಾಗಿದ್ದು ಕೆಳಗಡೆ ವಾಸ ಮಾಡುವುದನ್ನು ಮನೆ ಹಿತ್ತಲಿಗೆ ಹಾಕಿದ್ದ ಮಣ್ಣನ್ನೆಲ್ಲ ಮುಚ್ಚಿಕೊಂಡು ಈ ಕಡೆ ಗಮನ ಹರಿಸಿ ನೀವು ಮಾಡಿದ ಮಾಡ್ತೇನೆ ಅಂತ ತುಂಬ ಏನಿಲ್ಲ. ಅದಕ್ಕೆ 20-30 ಸಾವಿರದ ವ್ಯವಸ್ಥೆ ಅದೊಂದು ಮಾಡಲಿಲ್ಲ. ಅದೊಂದು ನೋಡಿ ತುಂಬ ಸಲ ನೀವು ಬರ್ತೇನೆ ಅಂತೇಳಿ ಮಾಡಲಿಲ್ಲ. ಮತ್ತು ನಾನು ಬೆಂಬಲಿದ್ದು ಸ್ಥಾಯಿ ಸಮಿತಿ ಎಲ್ಲ ಪೈಪ್ ಹಾಕುವುದಕ್ಕೆ ಇನ್ನು ಮಳೆ ಹೋದರೆ ಮಳೆಯಲ್ಲಿ ಫುಲ್ ರಸ್ತೆ ಹಾಳಾಗ್ತದೆ. ಒಂದು ತುಂಡು ಹೋಗಿ ಆಯ್ತು. ವೈಶಾಖತ್ರೆಯಲ್ಲಿ ಮಾತ್ರ ಮಾಡ್ತೇನೆ ಅಂತ ಹೇಳಿದ್ದೀನಿ. ಬಾಂಬೆ ಶಾಮಿಲ್ ಬಾಂಬೆ ಶಾಮಿಲ್ ಅದೇ ಕಾಪಿಯನ್ನು ನಾವು ಲೀಗಲ್ ಒಪಿನಿಯನ್ಗೆ ಕೊಟ್ಟದ್ದು. ಈ ಥರ ಅವರಿಗೆ ನೋಟಿಸ್ ಬಂದಿದೆ, ಅದರ ಬಗ್ಗೆ ನಾವು ಯಾವ ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕು ಅಂತ ಕೊಡ್ತೇನೆ ಅಂತ ಹೇಳ್ತಾರೆ. ನಮ್ಮ ಲಾಯರ್ಸ್ ಬಿಸಿ ಇದ್ದಾರೆ. ಮನೆಯಿಂದ ಆನಂದರವರ ಮನೆ ತನಕ ಕಾಂಕ್ರೀಟ್ ರಸ್ತೆ ನಿರ್ಮಿಸುವವರಿಗೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೋಟೆಕಲ್ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಅಡ್ಡಬೈಲು ಪ್ರಸಾದ್ ಮನೆ ಆನಂದರವರ ಮನೆ ತನಕ ರಸ್ತೆ 4 ರಸ್ತೆಯಲ್ಲಿ ಈ ರಸ್ತೆ ಕಾಂಕ್ರೀಟೀಕರಣಗೊಳಿಸುವರೆ ಈ ರಸ್ತೆಯನ್ನು ಈಗಾಗಲೇ ಪಟ್ಟಣ ಪಂಚಾಯತ್ಗೆ ಹಸ್ತಾಂತರಿಸಲಾಗಿದೆ. ಸುಮಾರು 40 ನನಗೆ ಇವರು ಬೆಂಬಲ ಕೊಟ್ಟಿದ್ದಾರೆ. ರಸ್ತೆ ಇದ್ದು ಅಧ್ಯಕ್ಷರು ಕೋಟೆಕಲ್ ಪಟ್ಟಣ ಪಂಚಾಯತ್ ನಮ್ಮ ಮೊದಲ ಮನವಿಯ ತತ್ವ ವೈಕಲ್ಯ ಇರುವ ಬಗ್ಗೆ ವ್ಯಕ್ತಿಯ ಸಂಚಾರಕ್ಕೆ ಯೋಗ್ಯವಾಗುವಂತೆ ಕಾಮಗಾರಿ ನಾನು ಅವರನ್ನು ಕಾನ್ಫರೆನ್ಸ್ ಹಾಕಿ ಆ ಮಹಿಳೆಗೆ ನಿಮ್ಮ ಹತ್ರ ಮಾತಾಡಿಸಿದೆ. ಆಮೇಲೆ ಹರೀಶನ ಫೋನ್ ತೆಗಿಲಿಲ್ಲ ಅಂತೇಳಿ ನಿಮಗೆ ಮಾಡಿ. ಆಮೇಲೆ ಹರೀಶನ್ ಹೇಳಿದ್ರೆ ಆಯ್ತು ಮಾಡಿಸ್ಲಿ ಅಂತ ಹೇಳಿ. ಆಮೇಲೆ ನೀವು ಅಲ್ಲಿ ಜನ ಕಲಿಸ್ತೇನೆ ಅಂತೇಳಿ ಕಲಿಸ್ಲಿಲ್ಲ ಅಂತೇಳಿ ಅದನ್ನು ಹೋಗಿ ನೋಡ್ಬೇಕಲ್ಲ. ಅವ್ರು ಹೇಳೋದು ನಾನು ಹಾಕಿದ್ದನ್ನು ತೆರವು ಮಾಡಿದ್ದಾರೆ. ಈಗ ನನಗೆ ಅಲ್ಲಿ ಸಮಸ್ಯೆ ಆಗ್ತದೆ. ಹೋಗಿ ನೋಡೋದಕ್ಕೇನು ಸಮಸ್ಯೆ ಇಲ್ಲ, ನೋಡ್ಬೋದು. ಹರೀಶ್ರಾವತ್ ನಾನು ಹೇಳಿದೆ, ಚೀಫ್ ಆಫೀಸರ್ ಹತ್ರ ಹೇಳಿದೆ ಅಂತ ಹೇಳಿದೆ. ನಾವು ಹೋಗಿ ನೋಡಿ ನಾನು ತುಂಬ ಕೆಲಸ ಅಲ್ಲಿ ಮಾಡಿದ್ದೇನೆ ಅಂತೇಳಿ ಹೇಳಿದ್ರು. ಸಾಮಾನ್ಯ ಸಭೆ ಚಂದ ಇದೆ, ಸ್ವಲ್ಪ ತಾರಾಗಿದ್ದೆ. ನಮಗೆ ಬೇರೆ ಅಫಿಷಿಯಲ್ ಕೆಲಸ ನಾವು ಮಾತಾಡ್ತೀವಿ. ನಾವು ಬರೋದಿಲ್ಲ ಸಾಮಾನ್ಯ ಸಭೆಗೆ ಹೋಗಿ ಈಗ ಬರ್ತಾ ಇರ್ತಾರೆ. ಬರಲಿ, ಸಾಮಾನ್ಯ ಸಭೆ ಅಧಿಕಾರಿಗಳ ಉಪಸ್ಥಿತಿ ಇರಬೇಕಲ್ಲ. ಏನಾದರೂ ಮನವಿಯಲ್ಲಿ ಇದ್ರೆ ಅಂತೇಳಿ ಆರೈಕೆ ಸಂಬಂಧಪಟ್ಟ ₹99 ಸರ್ಕಾರಿ ಜಮೀನಲ್ಲಿ ಹೂಡಿಕೆ ನಿವೇಶನವನ್ನು ಸರ್ವೆ ಮಾಡಿ
ಉಳಿದದ್ದೆಲ್ಲ ಒಳ್ಳೆದಿದ್ರೆ ಅದನ್ನು ಮಾಡಿಕೊಂಡು ಹೋಗುದು, ಸಭೆಗೆ ಒಂದು ತಿಳಿಸುದು, ಆ ರೀತಿ ಮಾಡ್ತಿದ್ರೆ ವಿರೋಧ ಮಾಡ್ಲಿಕ್ಕಿಲ್ಲ. ವಿರೋಧ ಮಾಡ್ಲಿಕ್ಕಿಲ್ಲ. ಆ ರೀತಿ ಅವರು ಅಷ್ಟೊಂದು ಆಕ್ಟಿವ್ ಆಗಿ ಮಾಡ್ತಿದ್ರೆ ಈಗ ಎಲ್ಲರಿಗೆ ಬಡವರಿಗೆ ಮನೆ ಸಿಗ್ತಾ ಇತ್ತು. ಅದು ನಮ್ಮ ನೀವು ಇನ್ನು ಮುಂದಿನ ಸಾಮಾನ್ಯ ಸಭೆ ಒಳಗಡೆ ಮುಖ್ಯಾಧಿಕಾರಿ ಅವರೇ, ನೀವು ಸರ್ವೆ ನಂಬರ್ ವಸತಿ ಬಗ್ಗೆ ಮುಖ್ಯಾಧಿಕಾರಿ ನಾನು ನಿಮ್ಮ ಹತ್ರ ಮಾತಾಡೋದು. ಮುಂದಿನ ಸಾಮಾನ್ಯ ಸಭೆ ಒಳಗೆ ಆದರೂ ನೀವು ಅಲ್ಲಿ ಸರ್ವೆ ನಂಬರ್ ಮಾಡಿ ವಸತಿ ಇದು ಮಾಡಿ, ನಿಮಗೆ ಪುಣ್ಯ ಇದೆ. ಉಪಾಧ್ಯಕ್ಷರು, ಸದಸ್ಯರು, ಸದಸ್ಯರೆಲ್ಲರಿಗೂ ಧನ್ಯವಾದಗಳು. ಬಂದಿರುವ ಮಾಧ್ಯಮಗಳಿಂದ ಆರೋಗ್ಯ ಇಲಾಖೆ ಏನಾದರೂ ಸಮಸ್ಯೆ ಇದ್ದರೆ ಮಾಹಿತಿ ಈ ವರ್ಷದಲ್ಲಿ ವಸ್ತು ಪ್ರಕರಣ ಕೋಟಿ ಪ್ರಕರಣ ಅವರಂದ್ರೆ ಹಿಂದಿಯವರು ಬಂದಿದ್ದಾರೆ. ಮಲೇರಿಯಾ ನಾವು ಇಂಕ್ಯುಬೇಷನ್ ಪೀರಿಯಡ್ ಅಂತ 14 ಡೇಸ್ ಮಾತಾಡೋದು ಇಲ್ಲಿಯೇ ಪಚ್ಚಿ ಆಗಿರ್ಬೋದು, ಇನ್ನೊಂದು ಪಚ್ಚಿ ಆಗಿರ್ಬೋದು ಅಂತ ಅನ್ಕೊಳ್ಬೋದು. ಬಟ್ ಇಲ್ಲಿ ಕೂಡ ಪಚ್ಚಿ ಹೋದ ಚಾನ್ಸ್ ಇದೆ. ಬೀದಿಯಲ್ಲಿ ಅವರು ಮಾಸಿಕಟ್ಟೆ ಮುಖಚೇರಿ ಕೆಲಸಕ್ಕೆ ಹೋಗುವವರು ಅದು ಪಾಸಿಟಿವ್ ಬಂದಿದೆ ಅವರದ್ದು. ಹಾಗೆ ನಿನ್ನೆ ಇವರೆಲ್ಲ ಹೋಗಿ ಅಕ್ಕಪಕ್ಕದ ಮನೆಯೆಲ್ಲ ಸಭೆ ಮಾಡಿಕೊಂಡು ಇವತ್ತು ಆಫೀಸಲ್ಲಿ ಕೂಡ ಬರ್ತಾ ಇದ್ದಾರೆ ಡಿಸ್ಟ್ರಿಕ್ಟಿಂದ. ಮತ್ತೆ ಅಲ್ಲಿ ಅವರು ಕೂಡ ಹೇಳಿದ್ರು ನಮಗೆ ಹಾಸ್ಪಿಟಲಲ್ಲಿ ಬೀದಿಯಲ್ಲಿ ರೋಡ್ ಮೀನು ಮಾಡ್ತಾರಲ್ಲ, ಆ ಮೀನು ಮಾಡುವಲ್ಲಿ ಎದುರಲ್ಲಿ ಚರಂಡಿ ಉಂಟಲ್ಲ, ಅದರಲ್ಲಿ ಎಲ್ಲ ತುಂಬ ಕಸ ಉಂಟು. ನೀವು ಹೋಗಿ ನೋಡಿ, ಅಲ್ಲಿ ಜಸ್ಟ್ ಒಂದು ಟೈಲ್ಸ್ ಮುಚ್ಚಿದ್ದಾರೆ ಅಂತ ನಾನೀಗ ಹೋಗಿ ನೋಡಿ ಬಂದದ್ದು. ಆ ಮೀನು ಮಾಡುವಲ್ಲಿ ಕೆಳಗಡೆ ಡ್ರೈನೇಜ್ ಉಂಟು, ಅದರಲ್ಲಿ ತುಂಬ ಕಸ ಉಂಟು. ನೀರು ಸಹ ಸ್ವಲ್ಪ ನಿಂತಿದೆ, ತುಂಬ ಕಾಣಲಿಲ್ಲ, ನೀರು ಲಾಕ್ ಅಷ್ಟೇ ನಿಂತಿಲ್ಲ. ಒಂದು ಟೈಲ್ಸ್ ಹೀಗೆ ಒಂದು ಕಲ್ಲು ಅಡ್ಡ ಇಟ್ಟಿದ್ದಾರೆ, ಅದು ರಾತ್ರಿ ಎಲ್ಲ ಕಸ ತಂದು ಬೇರೆ ಬಂದು ಮಾಡ್ತಾರೆ ಹೇಳ್ತಾ ಇದ್ದಾರೆ. ಅವರು ಹೇಳಿಲ್ಲ. ಹೈವೇ ಅದ್ರ ಬಗ್ಗೆ ನಮ್ಮ ಹೆಚ್ಚಿನ ಅವರಿದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಾರೆ, ಅವ್ರು ಮತ್ತೆ ನೀವು ಜಂಟಿಯಾಗಿ ಒಬ್ಬರು ಸ್ಪಾಟ್ ಸೆಲ್ಯೂರನ್ನು ಕರ್ಕೊಂಡು ಹೋಗ್ಬೇಕು. ಸರಿ, ನಮ್ಮ ಹೆಚ್ಚವರು ಇದ್ದಾರೆ, ಒಟ್ಟಿಗೆ ನೀವು ಅಷ್ಟೇ ಮೇಡಮ್, ಬೇರೆ ಏನಿಲ್ಲ. ಹೊಸಗೆ ಹತ್ರ ಡೆಂಗು ಕೋಟೆಗಳ ತುಂಬ ಟೈಮ್ ಆಯಿತು ಮಲೇರಿಯಾ ಬರದೆ. ಈ ವರ್ಷದಲ್ಲಿ ಇದೇ ಫಸ್ಟ್. ಹೋದ ವರ್ಷ ಅದಕ್ಕೆ ಮಲೇರಿಯಾ ಕೇಸ್ ತುಂಬ ಪ್ರಿವೆಂಟ್ ಮಾಡಬೇಕು. ಡೆಂಗ್ಯೂ ಹತ್ರ ಬರ್ತಾ ಇರ್ತದೆ, ಮಲೇರಿಯಾ ಬಂದರೆ ತುಂಬ ಕಷ್ಟ. ಮತ್ತು ಬೇರೆಯವ್ರಿಗೆ ಒಬ್ಬರಿಗೆ ಕಚ್ಚಿದ ಸೊಳ್ಳೆ ಇನ್ನೊಬ್ಬರಿಗೆ ಹರಡ್ತದಲ್ಲ, ಅವ್ರಿಗೆ ಹತ್ರ ತುಂಬ ಪ್ರಾಬ್ಲಮ್. ಬೇರೆ ಹೊಸದೇನಿಲ್ಲ ಈ ಸಲ. ನಮಸ್ಕಾರ. ಮೆಸ್ಕಾಂನಿಂದ ಏನಾದರೂ ಇದ್ದರೆ ಅವರ ಈ ಸತಿ ಬಿಲ್ಲಲ್ಲಿ ಡಬಲ್ 2 ಮಂತ್ ಒಟ್ಟಿಗೆಲ್ಲ ಬರ್ತಾ ಇದೆ. ನೀವು ಪೇ ಮಾಡೋದು 2 ಮಂತ್ ಏನಾಗಿದೆ, 2 ತಿಂಗಳು ಸಾಫ್ಟ್ವೇರ್ ಹಾಳಾಗಿತ್ತು. ಹಾಗಾಗಿ ಅದನ್ನು ಕೆಲವು ಬಿಲ್ ಕೊಟ್ಟಿಲ್ಲ, ಮೀಟರ್ ಬಂದು ಬಿಲ್ ಕೊಡಲಿಲ್ಲ. ಹಾಗಾಗಿ 2 ತಿಂಗಳು ಒಮ್ಮೆಲೆ ಬಿಲ್ ಕೊಟ್ಟಿದ್ದಾರೆ. ಬಿಲ್ ಕೆಲವೆಲ್ಲ ಹೆಚ್ಚು ಬಂದಿದ್ದೆಲ್ಲ ನಾವು ಸ್ವಲ್ಪ ಡೀಸೆಲ್ ಖರ್ಚು ಎಲ್ಲ ಸರಿ ಮಾಡಿಸ್ತೇವೆ. ನಾವು ನಮ್ಮಲ್ಲಿ ಕುಶಾಲನಗರದ ಮಾಧವ ಶೆಟ್ಟಿ ಮನೆ ಇದೆ, ಲೈಟ್ ಕಂಬ ಫುಲ್ಲು ವಾಲಿತ್ತು, ಸ್ಟೇ ವೈರ್ ಹಾಕಿತ್ತು. ಹಾಗೆ ನಾವು ಲಾಸ್ಟ್ ಇಯರ್ ಆಗುವಾಗ ಅವಿನಾಶ್ ಹತ್ರ ಲೈನ್ ಮ್ಯಾನ್ ಹತ್ರ ಹೇಳಿದ್ವಿ. ಅದಕ್ಕೆ ಅವರು ಹೇಳಿದ್ರು ಈಗ ನೆಕ್ಸ್ಟಿಗೆ ಹೊಸ ಕಂಬ ಇದ್ದಾಗುವಾಗ ನಾವು ಚೇಂಜ್ ಮಾಡಿ ಕೊಡ್ತೇವೆ. ಅದಕ್ಕೆ ಇನ್ನೂ ಆಗಲಿಲ್ಲ, ಒಂದು 10 ತಿಂಗಳು ಕಳೀತು. ಈ ಮಳೆಗಾಲಕ್ಕೆ ಗ್ಯಾರಂಟಿ ಅದು ಬೀಳ್ತದೆ. ಮಾಧವ ಶೆಟ್ಟಿ ಮನೆ ಹಿಂದೆ ಅದು ಅವ್ರಿಗೆ ರೋಡಲ್ಲಿ ಸ್ಟೇ ವೈರ್ ಅದೆಲ್ಲ ಹಾಕಿದ ಮಣ್ಣದು, ಅಂದರೆ ತುಂಬ ಗಟ್ಟಿ ಮಣ್ಣಲ್ಲ, ಬೀಳುವ ಚಾನ್ಸಸ್ ಉಂಟು. ಅದನ್ನು ಮಾಡೋರು ಶಾಲೆ ಹಿಂಬದಿ ಬ್ಯಾಕ್ ಸೈಡ್ ಅಲ್ಲಿ ಮೇಲೆ ಬಾವಿ ಹತ್ರ ಮೇಲೆ ಹೋಗುವಾಗ ಚೆನ್ನೈ ಅವರಂತೇಳಿ ಇದ್ದಾರೆ. ಚೆನ್ನೈ ಅವರ ಮನೆ ಪಕ್ಕ ಒಬ್ರು ಎದುರುಗಡೆ ಮುಸ್ಲಿಮ್ಸ್ ಮನೆ ಇದೆ, ಅವರ ಮನೆಗೆ ತಾಗಿಕೊಂಡು ಇದು 100ಕ್ಕೆ 100 ಬೀಳ್ತದೆ. ಈ ಸಲ ನೋಡ್ತೀರಿ, ಅವಿನಾಶ್ ಅವರ ಹತ್ರ 2 ಸಲ ತೋರಿಸಿದೆ. ಒಂದು ಅದಕ್ಕೆ ಕಂಬ ಚೇಂಜ್ ಮಾಡಿ, ಅದಕ್ಕೆ ಕಾಂಕ್ರೀಟ್ ಹಾಕುವಂತ ಒಂಬತ್ತನೇ ವಾರ್ಡಲ್ಲಿ ಅದು ತೆಗೆದು ಶಿಫ್ಟ್ ಮಾಡಿದ್ದೆ. ಅದೊಂದು ನೋಡ್ಬಿಡಿ ನಾವು, ನೀವು ಹೇಳಿದ್ರೆ ನಾನು ತೋರಿಸ್ತಿದ್ದೆ. ಹೌದಾ?
ಮೀಟರ್ ರೀಡಿಂಗ್ ಒಂದು ಪ್ರಾಬ್ಲಮ್ ಇತ್ತು, ಸರಿಯಾಗಿ ರೀಡಿಂಗ್ ಮಳೆಗಾಲ ಬಂದಿದೆ ಕನೆಕ್ಷನ್ ಬೇಕು ನೋಡಿ, ಹೊಸ ಕನೆಕ್ಷನ್. ಹೊಸ ಅದು ಕಂಪಲ್ಸರಿ ಆಗಿದೆ, ಸರ್ಕಾರದಿಂದನೇ ಆಗಿದೆ, ಕೊಟ್ಟರೆ ಕನೆಕ್ಷನ್. ಮತ್ತೊಂದು ಮಳೆಗಾಲ ಬರೋಕ್ಕೆ ಈಗ ಸ್ಟಾರ್ಟ್ ಆಗಿಲ್ಲ. ಮಳೆಗಾಲದಲ್ಲಿ ಏನಾದರೂ ಪ್ರಾಬ್ಲಮ್ ಆದಾಗ ಮರ ಗಿಡ ಏನಾದರೂ ಕಟ್ಟಾಗಿ ನಮಗೆ ತಕ್ಷಣ ಮೆಸೇಜ್ ಕೊಡಿಲ್ಲ. ಮರ ಆಗುವಂಥದ್ದೆಲ್ಲ ಕಡಿತಾ ಇತ್ತು, ನಿಮಗೆ ನಾವು ಲೆಕ್ಕ ಹಾಕಿದ್ದೀವಿ, ನಿಮಗೆ ಕೂಡ ಹಾಕಿದ್ದೇವೆ. ಪಂಚಾಯತಿಂದ ಹಾಕಿದ್ದಾರೆ ಮರ ಕಡಿರಿ ಅಂತ. ನನ್ನ 6 ಜನ ಮರ ಕಡಿಬೇಕು ಊರಿಗೆ ಕೊಡ್ಲಿಕ್ಕಾಗಲ್ಲ. ಅದೇನಿಲ್ಲ ಪಾಠದಿಂದ ಬಂದರೆ ನಾವು ಕೊಡಬಾರ್ದಾಗಿ ಇಲ್ಲ ವೈದ್ಯ ಎಣಿಸಿ ಕೊಡ್ತೀವಿ, ನಾವು ಅವ್ರು ಕೊಡ್ಬೇಕು. ಒಂದೊಂದು ಮರ ಇದೆ, ನಾನು ಬಂದ್ಮೇಲೆ 10 ಸರಿ ಬರ್ತೀವಿ ಪಾಠ. ಇಲ್ಲಿ ತನಕ ಒಂದು ಮರ ಕಳಿಸ್ತೀವಿ, ನಾವೇ ಮಧ್ಯದಲ್ಲಿ ವೈರ್ ಹೋಗಿದ್ದಲ್ಲಿ ಗೆಲ್ಲಿ ತಗ್ಸಿ ಅಲ್ಲೇ ಬಿಟ್ಟು ಮರ ಕಡಿದ್ರೆ ನೋಡಿದ್ವಿ. ಹೆಚ್ಚಿನಕ್ಕೆ ಹೋಗೋರು ಶಾಲೆ ಎದುರಿಗೆ ಲೈನ್ ಕೆಳಗಡೆ ಮರ ಹಾಕಿದ್ರು, ಅದು ಚಂದ ಬೆಳೀತದೆ. ಬೆಳೆದಲ್ಲಿ ನಾವು ಕಟ್ ಮಾಡಿದ್ರೆ ಫಾರೆಸ್ಟ್ ಬಂದು ನೋಟಿಸ್ ನೀವು ಯಾಕೆ ಕಟ್ಟಿದ್ರಿ ಕಡಿಲಿಲ್ಲ ಅಂದರೆ ಕಂಪಲ್ಸರಿ ಮಾಡಲಿಕ್ಕೆ ಬರ್ತಾರೆ. ಏನಿಲ್ಲ ಶಾಲೆ ಎದುರಿಗೆ ನಮ್ಮ ಮೇಲೆ ಗೆಲ್ಲು ಮಾತ್ರ ಕೆಳಗಡೆ ನೆರಳಿಗೆ ನಾನೇ ಮಾಡಿ ಫಾರೆಸ್ಟ್ ಲೈನ್ಮೆನೆಲ್ಲ ಕರ್ಕೊಂಡೋಗಿದ್ರು. ಪೊಲೀಸವರೆಲ್ಲ ಬಂದು ಲೈನ್ಮೆನ್ ಕರ್ಕೊಂಡು ಏನು ಕಟ್ಟಿದ್ರಿ ಆಪ್ಷನ್ ರೀಕಟ್ಟಿಂಗ್ ಮಾಡಲೇಬೇಕು, ಇಲ್ಲಾಂದರೆ ಕರೆದು ಮೈನಲ್ಲಿ ಏನಿದೆ ಅದೇನನ್ನು ಮಾಡಿ ದೊಡ್ಡವ್ರನ್ನೆಲ್ಲ ಕರೆಸಿ ಆಮೇಲೆ ಮಾಡ್ತಾರೆ. ಈ ಥರ ಎಲ್ಲ ಪ್ರಾಬ್ಲಮ್ ಇದೆ. ಫಾರೆಸ್ಟ್ ಅವ್ರನ್ನ ಒಂದ್ಸರಿ ಕರೆಸಿ ಒಂದ್ಸರಿ ಮಾತಾಡಿಸಿ ಉತ್ತಮ ಅಂತ ಎಲ್ಲಿ ಕಡಿಯುವಾಗ ಈ ಬುಧವಾರ ಲಾಸ್ಟ್ ಬುಧವಾರ ಎಲ್ಲ ಲೈನ್ ಟ್ರೀ ಕಟ್ಟಿಂಗ್ ಮಾಡಿಕೊಂಡು ಈ ಮಾಡಿಕೊಂಡು ಹೋಗೋದು ಇನ್ನೂ ಸ್ವಲ್ಪ ಜಾಗ್ರತೆ ಮಾಡಬೇಕಷ್ಟೇ. ಈ ಮಳೆಗಾಲಕ್ಕೆ ನೀವು ಈ ಚರಂಡಿಗೆ ಹಾಕಿಕೊಂಡು ಹೋದರೆ ಅವರು ಹೆಕ್ಕುದು ಕೂಡ ಇಲ್ಲ. ಎಲ್ಲ ಕಡೆಯಲ್ಲಿ ಅದೇ ಕತೆ, ಕಟ್ ಮಾಡಿ ಅಲ್ಲಿಂದ ಹೋಗ್ತಾರೆ, ಅದು ಎಲ್ಲ ರೋಡ್ ಸೈಡಲ್ಲಿ ಸೈಡಲ್ಲಿ ಎಲ್ಲ ಇರ್ತದೆ. ಅದನ್ನು ಯಾರಾದ್ರೂ ಆ ಕಡೆ ಈ ಕಡೆ ಮನೆಯವರೇ ಹಾಕಬೇಕಲ್ಲದೆ ಬೇರೆ ಯಾರಾದ್ರೂ ಮುಟ್ಟುದಿಲ್ಲ. ಅದೇ ನೀವು ಚರಂಡಿಗೆ ಹಾಕಿದ್ರೆ ಮನೆಯವರು ಮುಟ್ಟುದಿಲ್ಲ, ಈ ನೀರು ಬಂದಾಗ ಬ್ಲಾಕ್ ಹಾಕಿ ಇನ್ನೊಂದು ಹಾಕುವಾಗ ಆ ಚರಂಡಿಗೆ ಒಂದು ಕ್ಲೀನ್ ಮಾಡಿ ಅಲ್ಲಿ ಒಂದು ಹಾಕದೆ ಅದನ್ನೊಂದು ನೋಟ್ ಮಾಡಿ. ಏನಾಗಿದೆ ಸರ್, ಮರ ಇರೋದು ಅವ್ರ ಕಂಪೌಂಡ್ ಒಳಗಡೆ, ಬೇರೆ ಟೈಮಲ್ಲಿ ಕಡಿಲಿಕ್ಕೆ ಬಿಡಲ್ಲ. ಲೈನ್ ಹೆಂಗೆ ಏನೋ ರಿಕ್ವೆಸ್ಟ್ ಮಾಡಿ ಒಂದು ವಾರ ಬಿಟ್ಟು ಇನ್ನೊಂದು ವಾರ ಲೈನ್ ಆಫ್ ಮಾಡಿ ಮಾಡಿದ್ರೆ ಏನಾಗಿದೆ, ಮರ ಕೆಳಗಡೆ ಬರುತ್ತೆ. ಅದು ಆ ಮನೆಯವ್ರ ಮೊನ್ನೆ ಹಾಗೆ ಆಯ್ತು, ಇಲ್ಲಿ KC ರೋಡಲ್ಲಿ ಮರ ಕಡೆ ಮಾವಿನ ಮರ ಇರೋದು ಅವರು ತುಂಬ ದೂರದಲ್ಲಿದೆ ಕಾಂಪೌಂಡ್, ಅದು ಲೈನಿಗೆ ಬಂದು ನೀವು ಕೂತ್ಕೊಂಡಿದ್ದಾರೆ. ನಾನು ಹೇಳಿದೆ ಕಡಿಬೇಕಿದೆ ಕಡಿದೆ ಅಂತ, ಕಾರಣ ಏನು ಮಾಡಿ ಬಿಟ್ಟಿದ್ದಾರೆ. ಅವ್ರು ಹೇಳಿದ್ರು ಸೈಡ್ ಜಾಗ ಇದೆ, ವೇಸ್ಟ್ ಜಾಗ, ಅಲ್ಲಿ ಹಾಕ್ತೀವಿ ಕೊಟ್ಟೋಗುತ್ತೆ ಮರ ಸೌದೆ ಆಗ್ತದೆ. ಅವ್ರು ಬಿಡಲೇ ಇಲ್ಲ, ಅಲ್ಲಿಂದ ತಗೊಂಡೋಗಿ ಸುಮಾರು ದುಡ್ಡು ಹೊತ್ಕೊಂಡು ಹೋಗ್ಬೇಕು. ನಮ್ಮಲ್ಲಿ ವೆಹಿಕಲ್ ಇಲ್ಲ, ಗಿಡ ಎಲ್ಲಿ ತಗೊಂಡೋಗ. ನಾವು ಅದನ್ನೆಲ್ಲ ಹೇಳೋಲ್ಲ, ನೀವು ಅಲ್ಲಿದ್ರೆ ರೋಡ್ ಸೈಡಲ್ಲಿ ಹಾಕೋದು, ನಾ ಕಂಪೌಂಡಲ್ಲಿ ಹಾಕಿಬಿಡಿ ಅಂತ. ನನಗೆ ಇಷ್ಟು ಇದರಲ್ಲಿ ಮೊನ್ನೆ ಒಂದು ಪ್ರಾಬ್ಲಮ್ ಆಗಿದ್ದಾರೆ. ಅವ್ರ ಮನೆಯಿಂದ ನಾವು ಕಡ್ದಿದ್ದೀವಿ, ಅವ್ರು ಕಟ್ಸ್ಬೇಕಿತ್ತು. ಬಟ್ ಬೆಳೆದಾಗಲಿ ಕಡಿಸಿ ಆ ಕಾಂಪೌಂಡ್ ಸೈಡ್ ಹೊರಗಡೆ ಹಾಕಿದ್ರು ಬಿಡಲೇ ಇಲ್ಲ. ಸುಮಾರು ಅರ್ಧ ಕಿಲೋಮೀಟ್ರ್ ಹೊತ್ಕೊಂಡು ಹೋಗಿ ಹಾಕೋದು. ಮತ್ತೆ ಹೇಳಿದೆ ನಾನು ಕ್ರಿಕೆಟ್ ಮಾಡಲ್ಲ ಸರ್, ವಿಧಿ ಇಲ್ಲ ಬಟ್ ಅವ್ರನ್ನೂ ನೋಡ್ಬೇಕಾಗ್ತದೆ. ಈಗ ನಾನು ಮರ ಕಡಿದೆ ಅನ್ಬೇಕು, ಕಂಪ್ಲೇಂಟ್ ಮಾಡಿ ಅನ್ಬೇಕು, ಬೇರೆ ಏನಾದಾಗಿ ಅದಕ್ಕೆ ಹೋಗಿ ಅನ್ಬೇಕು. 4 ಕೆಲಸ ಅನ್ಸ್ಕೊಂಡ್ರೆ ಅವ್ರು ಮೇಲೆ ತುಂಬ ಕೆಲಸ ಕೊಡ್ತಾರೆ. ಅಂತ ಒಂದು ಕೇಸಲ್ಲಿ ಇಟ್ಕೊಂಡು ಇಲ್ಲೊಂದು ಸಾವಿರಾರು ಮನೆದು ರೋಡಲ್ಲಿ ಹಾಕಿಕೊಂಡು ಅವರು ಅಂತ ಒಂದೇ ಕೇಸನ್ನು ಮಾತ್ರ ಕಟ್ಟಿ ಮೊನ್ನೆ ನಾವು ಅದಕ್ಕೆ ಹೇಳುದು ಆದಷ್ಟು ನಾವು ಬೇಕಿದ್ರೆ ನಮ್ಮ ಏರಿಯಾದಲ್ಲೆಲ್ಲ ನಾವು ನಿಮಗೆ ಸಹಕಾರ ಕೊಡ್ತೇವೆ. ಅದನ್ನು ಆದಷ್ಟು ಅದರ ಒಳಗೆ ಹಾಕಿಬಿಡಿ ಅವರು ರೋಡಲ್ಲಿ KC ರೋಡ್ ಹೋಗುವ ರಸ್ತೆಯಲ್ಲಿ ದಲಪಾಡಿ ತಲಪಾಡಿ ಅಲ್ಲ, ನಾಟಕಲ್ ನಾವು ಫ್ರೀಡಮ್ ಒಂದೂವರೆ ಕಿಲೋಮೀಟರ್ ನ್ಯಾಷನಲ್ ಹೈವೇ ಬೋರ್ಡ್ ಹಾಕಿದ್ದಾರೆ, ಹಾಕಿದ್ದಾರೆ. ರಿಜಿಸ್ಟರ್ ತೋರಿಸ್ತೀವಿ. ಜಾಯ್ನಿಂಗ್ ಯಾವ್ದು ಬರ್ತದೆ ಅದು ಈ ಸರ್ವಿಸ್ ರೋಡಲ್ಲಿ ಪ್ರತಿ ಮಳೆ ಸಂದರ್ಭದಲ್ಲಿ ನೀರು ಕೆರೆಯಾಗೆ ನೀರು 2 ಸರ್ವಿಸ್ ರೋಡಲ್ಲಿ ಅಲ್ಲಿ ಪ್ರತಿ ಮಳೆ ಬರುವಾಗ ನೀರು ನಿಂತು ಹೋಗ್ಲಿಕ್ಕೆ ಆಗುತ್ತೆ. ತುಂಬ ಸಲ ನಾವು ಆಯಿತು ಅದಕ್ಕೆ ಲೆಫ್ಟ್ ಬರ್ತಿದ್ದೇವೆ ಎಲ್ಲ ಮಾಡಿದ್ದೇವೆ. ನೀವು ಸರಿ ಅಲ್ಲಿ ತುಂಬ ಯಾವಾಗ ನಮ್ಮದು ರಾಷ್ಟ್ರೀಯ ಹೆದ್ದಾರಿ ಆಗಿದೆ ಆಗಿಂದ ಅಲ್ಲಿ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಅಲ್ಲಿ ಮಳೆಗೆ ಕೆರೆ ಆಗ್ತದೆ. ಸರ್ವಿಸ್ ರೋಡ್ ಇದು ಪ್ರಸ್ತಾಪ ಹೇಳಿದ್ದು ನಮ್ಮ ಬೀರಿ ಸ್ಟೆಲ್ಲ ಮಾರಿಸಿನ ಎದುರುಗಡೆ ಮತ್ತು ಅದರ ಸರಿ ಒಪೋಸಿಟ್ ಅಲ್ಲಿ ಯಾವುದು ಮಳೆ ನೀರು. ಈಗ ಇವರು ಮಾತಾಡ್ತಾ ಇರೋದು ನಮ್ಮ ವ್ಯವಸಾಯ ಬ್ಯಾಂಕಿನ ಬ್ರಾಂಚಿನ ಬಿಲ್ಡಿಂಗ್ ಉಂಟಲ್ಲ ಬೀರಿ ಜಂಕ್ಷನ್, ಅಲ್ಲಿಂದ ನಮ್ಮ ಹೆಲ್ತ್ ಸೆಂಟರ್ ಹೋಗುವ ಸಂಕೋಳಿಗೆ ಹೋಗುವ ಸರ್ವಿಸ್ ರೋಡಲ್ಲಿ
ಅಲ್ಲಿಂದ ಹೊರಟಿದೆ. ಮತ್ತೆ ನೀರು ರೋಡ್ ಮಾಡಿದ್ದಾರೆ. ರೋಡ್ ಮಾರ್ಗದಿಂದ ಇದಕ್ಕೆ ಡ್ರೈನಿಗೆ ಹೋಗಿ ರೋಡ್ ಮಾಡಿದ್ದಾರೆ. ಈಗ ಡ್ರೈನಿಂದ ಮಾಡಕ್ಕೆ ಯಾಕಂದ್ರೆ ಅಂದ್ರೆ ಇಲ್ಲಿ ಕಸ ಉಂಟಲ್ಲ ಈ ಹೋಗುದಿಲ್ಲ. ಅಲ್ಲಿ ಆರೋಗ್ಯ ಕೇಂದ್ರ ಹೋಗುವಲ್ಲಿಗೆ ಕಳೆದ ಸಲ ನಾವು ಇಂಜಿನಿಯರ್ ಹತ್ರ ಮಾತಾಡಿ ಪೋಸ್ಟ್ ಆಫೀಸ್ಗೆ ಹೋಗುವಲ್ಲಿ ನಾವು ಅದಕ್ಕೆ ಕಾಂಕ್ರೀಟ್ ಹಾಕಿಸಿದ್ದೇವೆ. ಅಲ್ಲಿ ಆರೋಗ್ಯ ಕೇಂದ್ರದಲ್ಲಿ ಹೋಗುವಲ್ಲಿಗೆ ಮಾತಾಡಿ ಅಲ್ಲಿ ಆಗ್ತೇನೆ ಅಂತ ಹೇಳಿ ಇಷ್ಟವರೆಗೆ ಆಗಲಿಲ್ಲ. ಅದೇನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಇದು ಫರ್ಮ್ ಉಂಟಲ್ಲ ಆರೋಗ್ಯ ಕೇಂದ್ರದಿಂದ ಆ ಕಡೆ ಒಂದು ದೊಡ್ಡ ದೊಡ್ಡ ಲಾರಿ ಬರುವಾಗ ಹೋಗುವಂತ ಡ್ರೈನೇಜ್ ಇದು ಕಾಂಕ್ರೀಟ್ ಏನಿದೆ ಅದು ಕಟ್ಟಾಗಿ ಬಿದ್ದು ಅದಕ್ಕೆ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಫಿಲ್ ಮಾಡಿ ಅದು ಕಟ್ಟಾಗದಾಗೆ ಮಾಡಿದ್ದಾರೆ. ತುಂಬಾ ಸಲ ನಾವು ಅದಕ್ಕೆ ನಿಮ್ಮ ಮ್ಯಾನೇಜರ್ ಹತ್ರ ಮಾತಾಡಿದ್ದೇವೆ, ಇಂಜಿನಿಯರ್ ಹತ್ರ ಮಾತಾಡಿದ್ದೇವೆ. ಅದು ಪೋಸ್ಟ್ ಆಫೀಸಲ್ಲಿ ಹೋಗುವಲ್ಲಿಗೆ ಸೊಲಂಗಿಗೆ ಹೋಗುವ ರಸ್ತೆಗೆ ಆ ಸಂದರ್ಭದಲ್ಲಿ ಮಾಡಿದ್ದಾರೆ. ಅವರು ನಾರ್ಮಲ್ ಯಾವುದು ನಮ್ಮ ಡ್ರೈನೇಜ್ ಮುಚ್ಚಲು ಉಂಟಲ್ಲ ಅದನ್ನು ಇಟ್ಟರೆ ಇಲ್ಲಿ ಅದು ವರ್ಕೌಟ್ ಆಗುದಿಲ್ಲ. ಯಾಕೆಂತ ಹೇಳಿದ್ರೆ ಅದು ದೊಡ್ಡ ದೊಡ್ಡ ಗಾಡಿ ಹೋಗುವಾಗ ವೆಯ್ಟ್ ಗಾಡಿ ಹೋಗುವಾಗ ಬೀಳ್ತದೆ. ಒಂದದು ಮತ್ತೊಂದು ಮೇಯ್ನಾಗಿ ನೀವು ಹೈವೇಲಿ ನೇಮ್ ಬೋರ್ಡ್ ಹಾಕ್ತೀರಿ ಊರಿನ ಹೆಸರು. ನಮ್ಮ ಈ ಕೋಟೆಗಾರದ ಹೆಸರು ಎರಡು ಕಡೆಯಲ್ಲಿ ಕೂಡ ರಾಂಗ್ ಆಗಿದೆ. ಸ್ಪೆಲ್ಲಿಂಗ್ ಕನ್ನಡದಲ್ಲಿ ಸ್ಪೆಲ್ಲಿಂಗ್ ಕಂಪ್ಲೀಟ್ ಮಿಸ್ಟೇಕ್. ಲಾಸ್ಟ್ ಟೈಮ್ ಕೊಲ್ಲಿಯದಲ್ಲಿ ಮಲಯಾಳ ಚಾಮುಂಡಿ ಹಾಕಿದ್ದಾರೆ, ಅದು ಕಂಪ್ಲೀಟ್ ರಾಂಗ್ ಇತ್ತು, ಅದನ್ನು ಮತ್ತೆ ಚೇಂಜಸ್ ಮಾಡಿದ್ದಾರೆ. ಈ ಕೋಟೆಗಾರಲ್ಲಿ ಎರಡು ಕಡೆಯಲ್ಲೂ ಕೂಡ ನೀವು ನೇಮ್ ಬೋರ್ಡ್ ನೋಡಿ, ನಾವು ಬೇಕಿದ್ರೆ ಹೇಗೆ ಬೇಕು ಅಂತ ಬರೆದು ಕೊಡ್ತಾರೆ ಅದನ್ನು ಅದೇ ರೀತಿ ಹಾಕಿ. ಯಾಕೆಂದರೆ ಆ ಊರಿನ ಹೆಸರು ಆ ಊರಿನ ಅಸ್ಮಿತೆ ಅದನ್ನು ಈಗ ಚೇಂಜ್ ಮಾಡಿಕೊಂಡು ಹೋಗ್ತೀವಿ. ಬಂದವರಿಗೆಲ್ಲ ಅದು ಊರಿನ ಹೆಸರೇ ಬೇರೆ ಬೇರೆ ಆಗಿದೆ. ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಸರಿ ಇದೆ, ಕನ್ನಡದಲ್ಲಿ ಇದ್ದ ಹೆಸರು ಕಂಪ್ಲೀಟ್ ಒಟ್ರಾಸ್ ಇದೆ. ಕೋಟೆಗಾರ ಅಂತ ಆಗಿದೆ. ಅದನ್ನೊಂದು ಬೇಕಾದ್ರೆ ನಾವು ನೋಟ್ ಮಾಡಿ ಹೇಳ್ತೇವೆ. ಈಗ ನೀವು ಫೀಲ್ಡಲ್ಲಿ ಹೋಗುವಾಗ ಅದನ್ನು ಕೂಡ ಹೇಳಿ, ಅದನ್ನೊಂದು ನೀವು ಕಾರ್ಯಕ್ರಮವನ್ನು ಕರೆಕ್ಟ್ ಮಾಡಿ. ದಾರಿ ದೀಪ ತುಂಬಾ ಸಮಸ್ಯೆ ಬರ್ತದೆ. ಹೈವೇಲಿ ನಾವು ದಾರಿ ದೀಪ ಮಾಡ್ತೇವೆ, ಸ್ಟ್ರೀಟ್ ಲೈಟ್ ಈಗ ಸ್ವಲ್ಪ ಸುಧಾರಿಸಿದೆ. ಮೊದಲೆಲ್ಲ ನಿಮಗೆ ತುಂಬಾ ಅಲ್ಲಿ ಲೈಟ್ಸ್ ಎಲ್ಲ ಹೋದ್ರೆ ಆಗುವಂತ ಪರಿಸ್ಥಿತಿ ಇರಲಿಲ್ಲ. ಈಗ ಸ್ವಲ್ಪ ಸುಧಾರಣೆ ಬಂದಿದೆ. ಯಾಕೆಂತ ಹೇಳಿದ್ರೆ ಬೆಳಿಗ್ಗಿನ ಜಾವ ಎಲ್ಲ ವಾಕಿಂಗ್ ಹೋಗುವಾಗ ಎಲ್ಲ ಪ್ರಾಬ್ಲಮ್ಸ್ ಇರ್ತದೆ. ಅದರಿಂದ ಅದನ್ನು ಕೂಡ ಸ್ವಲ್ಪ ಮಾಡಿ ಮುಖ್ಯಾಧಿಕಾರಿ ಇದಕ್ಕಿಂತ ಮುಂಚೆ ನಾವು ಅವರ ಇಲಾಖೆಗೆ ಎಷ್ಟು ಪತ್ರ ಬರೆದಿದ್ದೇವೆ ಅದರ ಬಗ್ಗೆ ಏನಾಗಿದೆ ಅಂತ ಕೇಳಿ. ಈಗ ನಾವು ಇವರಿಗೆ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯಿಂದ ಮೊದಲ ಬಾರಿಗೆ ನಮ್ಮ ಸಾಮಾನ್ಯ ದರ್ಶನ ಬರ್ತಾ ಇದೆ. ನಾವು ತುಂಬ ಪತ್ರ ಮುಖೇನ ಒಂದು ಸಮಸ್ಯೆಗಳಿಗೆ ನಾವು ಅವರಿಗೆ ಬರೆದಿದ್ದೇವೆ. ಅದೆಲ್ಲ ತೆಗೆದು ಏನಾಗಿದೆ ಅಂತ ಕೇಳಬೇಕು. ತೊಕ್ಕೊಟ್ಟಿಂದ ತಲಪಾಡಿವರೆಗೆ ಕೆಲವು ಭಾಗದಲ್ಲಿ ಸರ್ವಿಸ್ ರೋಡ್ ಇದು ಸಮಸ್ಯೆ ಇದೆ. ಪೊಲೀಸ್ ಇಲಾಖೆಯವರಿಗೆ ಮೊನ್ನೆ ನಾವು ಕೇಳುವಾಗ ಅವರು ಕೂಡ ನಿಮ್ಮ ರಾಷ್ಟ್ರೀಯ ಹೆದ್ದಾರಿ ಸಭೆಯಲ್ಲಿ ನಾವು ಅದನ್ನು ಹೇಳಿದ್ದೇವೆ ಅಂತೇಳಿ ಹೇಳಿದ್ದಾರೆ. ಅದರ ಜೊತೆಗೆ ಜಿಲ್ಲಾ ಪಂಚಾಯತ್ ಸಭೆಯಲ್ಲಿ ಕೂಡ ಅದರ ಬಗ್ಗೆ ಚರ್ಚೆ ಆಗಿದೆ. ಹಾಗೆ ಏನದು ಅದರಲ್ಲಿ ಪ್ರಪೋಸಲ್ ಇಲ್ಲ. ಸರ್ವಿಸ್ ರೋಡ್ ನಮ್ಮದು ಬೈಪಾಸಿಂದ ವಾರ್ ಬ್ರಿಡ್ಜ್ ತನಕ ತುಂಬ ಸಮಸ್ಯೆ ಇದೆ. ಅನೇಕ ಅಪಘಾತಗಳಾಗಿದೆ. ಸರ್ವಿಸ್ ರೋಡ್ ಸರಿಯಾದ ಸಮರ್ಪಕವಾಗಿಲ್ಲ. ನಮ್ಮ ಪ್ರಪೋಸಲ್ ಅಲ್ಲಿ ತೊಕ್ಕೊಟ್ಟಿಂದ ತಲಪಾಡಿವರೆಗೆ ಸರ್ವಿಸ್ ರೋಡ್ ಉಂಟಾ ಹೇಗೆ ಅದರ ಬಗ್ಗೆ DPR ಅಂತ ಆಗಲಿದೆ. DPR ಈಗ ಸ್ಟಾರ್ಟ್ ಆಗ್ತದೆ. ಇನ್ನೇನು DPR ಆದ ಮೇಲೆ ಅದರದ್ದು ಪ್ರೊಫೈಲ್ಸ್ ತೆಗೆದು ಎಲ್ಲ ಕಡೆ ಸರ್ವಿಸ್ ರೋಡ್ ಮಾಡುವಂತ ಇದಿದೆ. ಇಲ್ಲ ಕರೆದಿದ್ರು ಯಾರು ಸೋಮೇಶ್ವರದವರನ್ನ ಮತ್ತೆ ಕೋಟೆಕರ್ನವರನ್ನ ಕರೆದು ನ್ಯಾಷನಲ್ ಹೈವೇ ಮತ್ತು ಇವರು ಜಂಟಿ ಸಭೆ ಮಾಡಿದ್ರು. ಫಾರೆಸ್ಟ್ ನವರು ಬಂದಿದ್ರು. ಅದಕ್ಕೆ ರೋಡ್ ಸೈಡ್ ಎಲ್ಲ ಗಿಡ ನೆಟ್ಟಿದ್ದಾರಲ್ಲ ಅದರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿ. ಅದೇ ಈಗ DPR ಅಂದ್ರೆ ಸ್ಟಾರ್ಟಿಂಗ್ ಅದಾದ್ಮೇಲೆ ಒಬ್ಬೊಬ್ಬರ ಹತ್ರ ಈಗ ನಮ್ಮ ರಾಷ್ಟ್ರೀಯ ಹೆದ್ದಾರಿಯಾಗಿ ಎಷ್ಟು ವರ್ಷ ಆಯಿತು? ರಾಷ್ಟ್ರೀಯ ಹೆದ್ದಾರಿಯಾಗಿ ಎಷ್ಟು ವರ್ಷ ಆಯಿತು? ಟೋಲ್ ಸಂಗ್ರಹ ಮಾಡಲಿಕ್ಕೆ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ ಆಯಿತು ಹೇಳಿ, ನಿಮ್ಗೆ ಮಾಹಿತಿ ಇರಬೇಕು. ಎಷ್ಟು ವರ್ಷ ಆಯಿತು? 14 ವರ್ಷ ಆಯ್ತಾ?
DPR ಆಗದಿದ್ರೆ ಸರ್ವಿಸ್ ರೋಡ್ ಅದು ಪ್ರಪೋಸಲ್ ಅಲ್ಲೇ ಬರ್ತದೆ NH. ನೀವು ಟೋಲ್ ಹೇಗೆ ಸಂಗ್ರಹ ಮಾಡ್ತೀರಿ? ಮತ್ತೆ ನೀವು ನಿಮ್ಮ NH ಪ್ರಕಾರ ನಿಮ್ಮದು ಪ್ರಾಜೆಕ್ಟ್ ರಿಪೋರ್ಟ್ ಆಗುವಾಗ DPR ಅದು ಹಾಗೆ ಇರ್ತದೆ. ನೀವು NH ಆದ್ಮೇಲೆ ಅದಕ್ಕೆ ಸೇರಿಸುವುದಂತ ಒಂದು ವೇಳೆ DPR ಆಗಲಿಲ್ಲ ಅಂತ ಹೇಳಿದ್ರೆ ಟೋಲ್ ಯಾಕೆ ಸಂಗ್ರಹ ಮಾಡ್ತೀವಿ ಅಂತ ಕೇಳಿ. ಅಲ್ಲ DPR ಬಗ್ಗೆ ಗೊತ್ತಿದೆ. ಹಾಗಾದ್ರೆ ನಿಮ್ದು 100% ಕನ್ಸ್ಟ್ರಕ್ಷನ್ ಆಗಿದೆ, ನೀವು ಟೋಲ್ ಸಂಗ್ರಹ ಮಾಡ್ಲಿಕ್ಕಿಲ್ಲ. ಕೇರಳದಲ್ಲಿ ನ್ಯಾಷನಲ್ ಹೈವೇ ಎಷ್ಟು ಸುಂದರವಾಗಿ ಮಾಡಿದ್ದಾರೆ, ಎಷ್ಟು ಇದೆಲ್ಲಷ್ಟು ಭಾಳ ಸ್ಪಷ್ಟವಾಗಿ ಭಾಳ ಚೆನ್ನಾಗಿದೆ. ಈಗ ನಮ್ಮಲ್ಲಿ ನಮ್ಮ ವಾರ್ಡಲ್ಲ, ನಮ್ಮ ವಾರ್ಡ್ನ ಜನ ಬರೋದು ಉಚ್ಚಿಲದಲ್ಲಿ ಇಷ್ಟವರೆಗೆ ಒಂದು ಇದಿಲ್ಲ, ಯಾವುದಿಲ್ಲ ಸರ್ವಿಸ್ ರೋಡಲ್ಲಿ. ಅಲ್ಲೇ ಜನ ನೋಡುವ ಅಂಡರ್ ಪಾಸ್ ನಾಳೆಗೆ ಅಂಡರ್ ಪಾಸ್ ಅಂದರೆ ಅದು ನೀರು ಹೋಗುವ ಪ್ಲೇಸ್. ಮಳೆಗಾಲ ಸ್ಟಾರ್ಟ್ ಆಗುವಾಗ ಇಷ್ಟು ನೀರು ಮತ್ತು ಅದು ರೋಡೇ ತುಂಬ ಅಂದರೆ ಈಗ ನಿಮ್ಮಲ್ಲಿ ಮಾತ್ರ ನಿಮ್ಮ ಅಧಿಕಾರಿಗಳಿಗೆ ತುಂಬ ಎಲ್ಲ ಮಾತನಾಡಿದೆ. ಅದ್ರ ಸ್ವಲ್ಪ ನೀವು ಗಮನ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಹೋಗಲಿ ಅಂತೇಳಿ ಒಂದು ಮಾಹಿತಿ ಅವರಿಗೆ ಹೇಳಿ. ನಾವೀಗ ಚರ್ಚೆ ಮಾಡಲು ಸಮಸ್ಯೆಗೆ ಪರಿಹಾರ ಬೇಕು. ಚರ್ಚೆ ಮಾಡೋದು ಅದನ್ನು ನಾವು ಮತ್ತೆ ಮೇಲೆ ತಿಳಿಸ್ತೇವೆ. ನಮ್ಗೆ ಈಗ ಈ ವೇಸ್ಟ್ ವಾಟರ್ ಅದನ್ನೆಲ್ಲ ಇದಕ್ಕೆಲ್ಲ ಸಮಸ್ಯೆ ಬೇಕು. ಯಾಕೆಂತ ಹೇಳಿದ್ರೆ ನಮ್ಮ ಸಾಮಾನ್ಯ ಸಭೆ ಶುರುವಾದ ನಂತರ ನೀವು ಮೊದಲ ಬಾರಿಗೆ ನಮ್ಮ ಇಲಾಖೆಯಿಂದ ಬರ್ತಿದ್ದೀರಿ, ಪತ್ರ ಬರೀತಿದ್ದೀರಿ. ಇದೆಲ್ಲ ನಿಮ್ಮದು DPR ಆಗಲಿಲ್ಲ ಅಂತ ಹೇಳ್ತೀರಿ, ಟೋಲ್ ಸಂಗ್ರಹ ಮಾಡ್ತೀರಿ, ಹೇಗೆ ಮಾಡ್ತೀರಿ ಅಂತ ಗೊತ್ತಿಲ್ಲ ನಮಗೆ. ಅಲ್ಲಿ ಆ ಭಾಗದಲ್ಲಿ ತುಂಬ ಸಮಸ್ಯೆ ಇದೆ. ಪೊಲೀಸ್ ಇಲಾಖೆಯಿಂದ ಕೂಡ ನಮ್ಮ ಹೆದ್ದಾರಿ ಸಭೆಯಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ. ಅದರ ಜೊತೆಗೆ ಸ್ಥಳೀಯ ಆಡಳಿತ ಕೂಡ ಅಲ್ಲಿ ಮಾಡಿದ್ದಾರೆ. ಈಗ ಡಿಮಾರ್ಟ್ ಎಲ್ಲ ಈಗ ತುಂಬ ಸಮಸ್ಯೆ ತುಂಬ ಜಾಸ್ತಿ ಇದೆ. ಆದ್ದರಿಂದ ಇದರ ಬಗ್ಗೆ ನೀವು ಗಮನ ಹರಿಸಬೇಕು. ಮುಂದೆ ಬರುವಂಥ ಅಪಘಾತಗಳಿಗೆ ಆಗದ ರೀತಿ ಮಾಡಬೇಕು. ಮತ್ತು ಇನ್ನೊಂದು ಅಲ್ಲಿ ಕೆಲವೊಂದು ಭಾಗಕ್ಕೆ ಟೋಲ್ ನಾವು ಕೂಡ ಸಂಪರ್ಕ ಇದೊಂದು ಸದಸ್ಯರು ಹೇಳಿದ್ದಾರೆ. ತಲಪಾಡಿ ಗ್ರಾಮಕ್ಕೆ ಕೂಡ ಹತ್ತಿರದ ಒಂದು ಕೆಲವೊಂದು ಭಾಗಗಳಿದೆ. ಏನಾದರೂ ಅಲ್ಲಿ ಕೆಲವೊಂದು ನಿಮ್ಗೆ ಅಲ್ಲಿ ಕೆಲವೊಂದು ಸ್ಥಳೀಯರಿಗೆ ಅಲ್ಲಿ ಉಚಿತ ಏನೋ ಇರಬೇಕಲ್ಲ ಟೋಲ್ ಇದೆ. ಹಾಂ, 5 ಕಿಲೋಮೀಟರ್ ಅದರಲ್ಲಿ 5 ಕಿಲೋಮೀಟರ್ ಅಂತ ಉಂಟು. 5 ಕಿಲೋಮೀಟರ್ ಅಂತ ಹೇಳಿದ್ರೆ ನಮ್ಮದು ಕೋಟೆಕಾರ ಬರ್ತದೆ. ಅದರ ಬಗ್ಗೆಯೂ ನಮ್ಮ ಸ್ಥಳೀಯರಿಗೆ ಅಲ್ಲಿ ಉಚಿತವಾಗಿ ಕೋಟೆಕಾರ ನಿಮ್ಮ ವ್ಯಾಪ್ತಿ ಎಷ್ಟು ಬರ್ತದೆ ಕಾನೂನು ಪ್ರಕಾರ ಅವರಿಗೆ ನೀವು ಕೊಡುವಂಥ ಮಾನ್ಯ ಅಧ್ಯಕ್ಷರೇ, ನಾವೀಗ ನಮ್ಮ ವಾರ್ಡಿನ ರಸ್ತೆಯ ಸಮಸ್ಯೆ ಅಜೆಂಡಾ ಇದನ್ನು ಮುಗಿಸುವ ಮತ್ತೆ ಅದನ್ನು ಲಾಸ್ಟಿಗೆ ಮಾತಾಡುವ. RI ಬರುವುದಿಲ್ಲ ಈಗ ಸಭೆಗೆ. ಅಲ್ಲ ಈಗ ಹೌದು, ಸ್ಥಾಯಿ ಸಮಿತಿಗೆ ಬರುವಾಗ ಅವ್ರು ಮಾತಾಡ್ತಾರೆ. ಸಾಮಾನ್ಯ ಸಭೆಯ ನಿರ್ಣಯ ಹೌದು, ಅದೇ ಸಬ್ಜೆಕ್ಟ್ ಇಲ್ಲ, ಅದು ಇದರಲ್ಲಿ ಇರೋದು ಸ್ಥಾಯಿ ಸಮಿತಿಯಲ್ಲಿ ಇರೋದು. ಅದಲ್ಲ ನಿಮ್ದೇ ಅಂತ ಸಭೆಗಿಂತ ಮುಂಚೆ ರೆವೆನ್ಯೂ ಇನ್ಸ್ಪೆಕ್ಟರ್ ಬರಬೇಕು, RI ಬರಬೇಕು. ಅಲ್ಲ, ನೀವು ಅವರಿಗೆ ಯಾಕೆ ಅಂತ ಹೇಳಿದ್ರಿ? ಪ್ರತಿ ಸಾಮಾನ್ಯ ಸಭೆಗೆ ಅವ್ರು ಬರೋದಿಲ್ಲ ಅಂತ ಹೇಳಿದ್ರು. ಪಂಚಾಯತ್ ಆಫೀಸರ್ ಇಲ್ಲದ್ರೆ ಎಂತ ಅದಕ್ಕೆ ಏನು RI ಬರಬೇಕಲ್ಲ. ಕಳೆದ ಸಾಮಾನ್ಯ ಸಭೆಯಲ್ಲಿ ಇಲ್ಲ. ಆಮೇಲೆ ನಮ್ಮ ಸಭೆ ಅರ್ಥ ಆಗುವಾಗ ಅವರು ಇಲ್ಲಿ ಪಂಚಾಯತ್ ಇದ್ರು, ಇಲ್ಲಿಗೆ ಬರಲಿಲ್ಲ. ಈ ಸಲ ಕೂಡ ಇಲ್ಲ. ಅಂದ್ರೆ ಅದಕ್ಕೆ ಅಧ್ಯಕ್ಷರು ಯಾರು ಇಲ್ವೋ, ಕೇಳುವವರು ಯಾರು ಇಲ್ವೋ, ಅಧಿಕಾರಿಗಳು ಪಂಚಾಯತ್ ಅಧಿಕಾರಿಗಳೇ ಬರೆದಿದ್ರೆ ಹೇಗೆ? ನೀವು ಅವರಿಗೆ ಹೇಳ್ಬೇಕು. ನಾವು 7 ದಿವಸ ಮುಂಚೆ ತಿಳಿಯಪಡಿಸ್ತದಲ್ಲ, ಬಂದು ಬರಲೇಬೇಕಲ್ಲ. ನಮ್ಮ ಸಾಮಾನ್ಯ ಪಟ್ಟಣ ಪಂಚಾಯತ್ ಇದು RI ನಮ್ಮ ಸಭೆಗೆ ಬರುವುದಿಲ್ಲ ಅಂತೇಳಿ ಆದರೆ ಏನರ್ಥ? ಒಂದು ಸಭೆಗೆ ಆದರೆ ತುರ್ತು ಏನಾದರೂ ಇರ್ತದೆ. ಪ್ರತಿ ಸಾಮಾನ್ಯ ಸಭೆಗೆ ಅವರು ಬರುವುದಿಲ್ಲ ಅಂತ ಹೇಳಿದ್ರೆ ಬರ್ತೇನೆ ಅಂತ ಹೇಳಿದಲ್ಲ. ನಮ್ಮ ಸಭೆ ಸ್ಟಾರ್ಟ್ ಆಗೋದು ಇರ್ಬೇಕಲ್ಲ. ವಾರಕ್ಕೆ 2 ದಿವಸ ಮೀಟಿಂಗ್ ದಿವಸ ಆ ವಾರದಲ್ಲಿ ಮೀಟಿಂಗ್ ದಿವಸ ಎಷ್ಟು ಮಾಡ್ತಾರೆ? 7 ದಿವಸ ಮುಂಚೆ ಹೇಳ್ತೇವೆ. ಒಂದು ಸಭೆಗೆ ಆದರೆ ನಾವು ರಿಜಿಸ್ಟರ್ ಮಾಡಿ ಇಡಬೇಕಲ್ಲ. ಸಿಂಪಲ್. ನಾವು ಪಟ್ಟಣ ಪಂಚಾಯತ್ ಸಿಬ್ಬಂದಿಯ ಹೊರತುಪಡಿಸಿ ಬೇರೆಯವ್ರನ್ನ ನಾವು ಪ್ರೆಷರಲ್ಲಿ ಏನಾದರೂ ಮಾಡಿ ನಮ್ಮ ಸಿಬ್ಬಂದಿಗಳಾದರೆ ನಮ್ಮ ಏನು ಕೆಲಸ ಇದ್ದು ನಾವು ಹೇಳ್ಬೋದಲ್ಲ. ವಾರದಲ್ಲಿ 7 ದಿವಸ ಹೇಗೆ ಇರ್ತಾರೆ. ಈಗ ಏನಾದರೂ ನಮ್ಮ ಕೆಲಸ ಇದ್ರೆ ಅದನ್ನು ನೋಟ್ ಮಾಡಿ ಅವ್ರು ಇಮಿಡಿಯೇಟ್ ಮಾಡಿಲ್ಲ ಅಂದ್ರೆ ನೆಕ್ಸ್ಟ್ ಮೀಟಿಂಗ್ ಅವರು ಯಾರು ಬೇಡ ಅಧಿಕಾರಿಗಳು, ಇವರು ಮುಖ್ಯಾಧಿಕಾರಿ ಇದ್ರೆ ಸಾಕಲ್ಲ. ಅವ್ರಿಗೆ ಮಮತಕ್ಕೆಲ್ಲ
ಅಧ್ಯಕ್ಷರು ಉತ್ತರ ಕೊಡಬೇಕು. ನೀವು ಪ್ರತಿಯೊಂದು ಇದಕ್ಕೆ ನೀವೇ ಕೊಟ್ಟರೆ ಬರಲಿ. ನೀವು ಪ್ರತಿಯೊಂದು ನಿಮ್ಮದು ಸ್ಥಾಯಿ ಸಮಿತಿಯಲ್ಲಿ ಏನಿದ್ರು ನೀವು ಅದಕ್ಕೆ ನೀವು ಪ್ರತಿಯೊಂದಕ್ಕೆ ಕೂಡ ಕಳೆದ ಸಾಮಾನ್ಯ ಸಭೆಯಲ್ಲಿ ನಾವು ನೋಡಿದ್ದೇವೆ. ಅದರ ಮುಂಚೆ ನೀವು ಮಾತಾಡೋದಕ್ಕೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಮಾತಾಡಿ. ಎಲ್ಲದಕ್ಕೂ ನೀವು ಆಡಳಿತ ವಿರೋಧವಾಗಿ ಮಾತಾಡಿ. ಆರೈ ಬರಲಿಲ್ಲ ಅಂತ ಯಾರು ಆರೈ ಬರಲಿ, ನಮ್ಗೆ ಬೇಕು ಆರೈ ಬರಬೇಕಲ್ಲ. ಕಳೆದ ಸಲ ಬರಲಿಲ್ಲ. ಆರೈಗೆ ಸಾಮಾನ್ಯ ಸಭೆಗೆ ಬರ್ಲಿಕ್ಕೆ ಉಂಟಾ ಇಲ್ವಾ? ನೀವು 7 ದಿವಸ ಮುಂಚೆ ಹೇಳ್ತೀರಲ್ಲ ಅವರಿಗೆ, ಆ ದಿವಸ ಫಿಕ್ಸ್ ಮಾಡ್ಬೇಕಲ್ಲ ಅವರು. ನಾವು ಇಲ್ಲಿ ಕಳೆದ ಸಾಮಾನ್ಯ ಸಭೆಯಲ್ಲಿ ಇಲ್ಲಿರುವಾಗ ನಮಗೆ ಅಲ್ಲಿಂದ ಫೋನ್ ಬಂದವರು ಸೈಟ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ನಮ್ಮ ಭಾಗದಲ್ಲಿ. ಅದ್ರ ಅರ್ಥ ಎಂತ? ನೆಗ್ಲಿಜೆನ್ಸಿಯಾ? ಏನಾಗುದಿಲ್ಲ ಸಾಮಾನ್ಯ ಸಭೆ ಆ ರೀತಿ ಏನಾದ್ರು ಮೆಂಟಾಲಿಟಿ. ತುರ್ತು ಸಂದರ್ಭದಲ್ಲಿ ಆದ್ರೆ ಓಕೆ, ನಾವು 1 ದಿವಸ ಬರದಿದ್ರೆ ನಾವು ತುರ್ತು ಸಂದರ್ಭದಲ್ಲಿ ಮಾಡ್ಬೋದು. ಬರ್ತಾರಲ್ಲ, ಇರ್ಬೇಕಲ್ಲ ಅವರು ಸಮಯಕ್ಕೆ ಸರಿಯಾಗಿ ಇರ್ಬೇಕಲ್ಲ. ಬಂದು ಹೋಗುದಲ್ಲ, ಅವ್ರು ಇರ್ಬೇಕಲ್ಲ. ಕಚೇರಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ 7 ದಿವಸ ಮುಂಚೆ ಸಾಮಾನ್ಯ ಸಭೆ ಉಂಟು ಅಂತ ಹೇಳಿದ್ದೀರಾ? ಆಗ ಅವ್ರು ಇಲ್ಲಿಗೆ ಹಾಕ್ಬೇಕಲ್ಲ, ಡ್ಯೂಟಿ ಹಾಕ್ಬೇಕಲ್ಲ. ಈಗ ಬರ್ತಾರಲ್ಲ, ಮೊನ್ನೆ ಸರಿ ಮಾಡಿ ಒಂದು ಫೋನ್ ಮಾಡಿ ಈಗ ಬರ್ತಾರಲ್ಲ. ಅದಕ್ಕೆ ಇದು ಉಂಟಲ್ಲ, ನಡವಳಿಕೆಯನ್ನು ಸ್ಥಿರೀಕರಣ ಅಂದ್ರೆ ಸ್ಥಾಯಿ ಸಮಿತಿ ಅಂತ ಹೇಳಿ ಅದರಲ್ಲಿ ಅಲ್ಲ ನಿಮಿಷ ಅದರ ಇದು ಸ್ಥಿರೀಕರಣ ಆಯ್ತಲ್ಲ. 373 ನಡವಳಿಕೆಯನ್ನು ಓದಿ ಸ್ಥಿರೀಕರಿಸುವ ಕುರಿತು ಸಾಮಾನ್ಯ ಸಭೆ ನಡವಳಿಕೆ ಓದಿ ಸ್ಥಿರೀಕರಿಸುವ ಕುರಿತು ನೆಕ್ಸ್ಟ್ ಸಬ್ಜೆಕ್ಟ್ ನೋಡಿ, ಅದರಲ್ಲಿ ಇಲ್ಲದಿದ್ದು ನೆಕ್ಸ್ಟ್ ಸಬ್ಜೆಕ್ಟ್ ದಿನಾಂಕ 17/5/26 ಸ್ಥಾಯಿ ಸಮಿತಿ ಸಭೆ ನಡವಳಿಕೆ ಓದಿ ಸ್ಥಿರೀಕರಿಸುವ ಕುರಿತು. ಮತ್ತು ವಾರ್ಡ್ ನಂಬರ್ 11 ಮಡ್ಯ. ನಾನು ಪ್ರತಿನಿಧಿಸುವಂಥ ವಾರ್ಡ್ ರಾಮಾಶಯ ರಸ್ತೆಯ ಒಂದು ಗೊಂದಲವಾಗಿದೆ. ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿರ್ತದ ಸಾರ್ವಜನಿಕರಿಗೆ ಗೊತ್ತಿದೆ. ಈ ವಿಷಯ ನಾನು ಪ್ರಸ್ತಾಪ ಮಾಡ್ತೇನೆ ಸ್ಟಾರ್ಟಿಂಗ್. ಆ ರಸ್ತೆಗೆ ನೀವು ಒಂದು 5 ಲಕ್ಷ ಅನುದಾನವನ್ನು ನೀವೇ ಒದಗಿಸಿದ್ದೀರಾ. ನಿಮ್ಮ ಅನುದಾನದಲ್ಲಿ ಇಟ್ಟಿದ್ದೀರಿ, ಸಂತೋಷ, ಧನ್ಯವಾದ ಹೇಳ್ತೀನಿ. ಯಾವಾಗ ನೀವು ನನ್ನ ವಾರ್ಡಿಗೆ ಇಲ್ಲಿ ನಾವು ಪ್ರತಿ ಸಲ ಮಾತಾಡುವಾಗ ನಾವೇನು ಹೇಳ್ತೇವೆ, ಅಲ್ಲಿಯ ಜನಪ್ರತಿನಿಧಿಗೆ, ಅಲ್ಲಿಯ ಕೌನ್ಸಿಲರ್ಗೆ ನಾವು ತಿಳಿಸಿ ಯಾವುದೇ ಒಂದು ಕೆಲಸ ಮಾಡುವಾಗ ತಿಳಿಸ್ಬೇಕಂತ ಪ್ರತಿ ಚರ್ಚೆಯಲ್ಲಿ ಆಗ್ತಾ ಉಂಟು. ಆದರೆ ನೀವು ನಮಗೆ ಗಮನಕ್ಕೆ ತರದೆ ನೀವೇ ಹೋಗಿ ಆ ರಸ್ತೆಯ ಗುದ್ದಲಿ ಪೂಜೆ ಮಾಡಿ ಕಾಮಗಾರಿ ಕೂಡ ಪ್ರಾರಂಭ ಮಾಡಿ. ಈ ಕಾಮಗಾರಿ ನನಗೆ ಏನಾದರೂ ಬೇಸರ ಇಲ್ಲ. ಗುದ್ದಲಿ ಪೂಜೆ ನನ್ನ ಕಡೆಯಿಂದ ನನ್ನನ್ನು ನೀವು ಇನ್ವೈಟ್ ಮಾಡಿದ್ದಾರೆ, ನನಗೆ ಬೇಸರ ಇಲ್ಲ. ನನಗೆ ಬೇಕಂತ ಬೇಸರ ಅಂತ ಹೇಳಿದ್ರೆ, ನೀವು ಅಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿದ್ದೀರ. ಯಾವ ರೀತಿ ಕ್ರಿಯಾ ಯೋಜನೆ ಪ್ರಕಾರ ಜಯಂತ್ ರೈ ಅವರ ಮನೆಗೆ ಹೋಗುವ ರಸ್ತೆಗೆ ಕಾಂಕ್ರೀಟೀಕರಣ 5 ಲಕ್ಷ ಅದೇ ರೀತಿಯಲ್ಲಿ ನೀವು ಕಾಮಗಾರಿಯ ಮಣ್ಣಿನ ರಸ್ತೆಯನ್ನು ಅಗೆದು ಆ ನಂತರ ನೀವು ಜಲ್ಲಿಯನ್ನು ಹಾಕಿ ಬೆಡ್ಡನ್ನು ಹಾಕಿ ಪ್ರಾರಂಭದಿಂದ 72 ಮೀಟರ್, ಮಿಡಲಲ್ಲಿ ಒಂದು 36 ಮೀಟರ್ ಅನ್ನು ಮಡ್ ರೋಡ್ ಬಿಟ್ಟು ಕೆಳಗೆ ಒಂದು 23 ಮೀಟರ್ ಕಾಂಕ್ರೀಟಿಗೆ ನೀವು ಬೆಡ್ ಹಾಕಿದ್ದೀರಿ. ಬೆಡ್ ಹಾಕಿ ಆಯಿತು, ನಾವು ಆ ವಿಷಯಕ್ಕೆ ಬರಲಿಲ್ಲ. ಕೆಲಸ ಮಾಡಿ ನಮ್ಮ ವಾರ್ಡಿಗೆ ಒಂದು ಅಭಿವೃದ್ಧಿ ಅಂತ ನನಗೆ ನಿಜವಾಗಿ ಸಂತೋಷ. ಕಳೆದ 2 ವಾರದ ಮೊದಲು ನೀವು ಅಲ್ಲಿ ಕಾಮಗಾರಿ ಪ್ರಾರಂಭವಾದ ಸ್ವಲ್ಪ ದಿವಸದ ನಂತರ ನೀವು ಅಲ್ಲಿ ಸ್ವಲ್ಪ ಘರ್ಷಣೆ ಸ್ಟಾರ್ಟ್ ಆಯಿತು. 2-3 ದಿವಸದಲ್ಲಿ ಇರಬೇಕು ಘರ್ಷಣೆ ಅಂದರೆ ಸಾರ್ವಜನಿಕರಿಗೆ ನನ್ನಲ್ಲಿ 36 ಮೀಟರ್ ಬಿಟ್ಟು ಇವರು ಉದ್ದೇಶಪೂರ್ವಕವಾಗಿ ಮೇಲೆ 72 ಮೀಟರ್ ಕೆಳಗೆ 23 ಮೀಟರ್ ಬೇಕಂತೆ ಹಾಕಿದ್ದಾರೆ ಅಂತ ಎಂಬ ಅವರ ಭಾವನೆಯಿಂದ ನಾವು ನನಗೆ ಫೋನ್ ಮಾಡಿ ನಿಜವಾಗಿ ಅಲ್ಲಿ ಒಂದು ಸ್ವಲ್ಪ ಚರ್ಚೆಗೆ ಬರುವಾಗ ನೀವು ಆ ಸ್ಥಳದಲ್ಲಿ ಸಾರ್ವಜನಿಕರು ಇದ್ದರೆ ಅಲ್ಲಿ ಬೇರೆಯವರ ಇದ್ದರು. ನನಗೆ ಅಲ್ಲಿ ಬೇರೆಯವರು ಫೋನ್ ಮಾಡಿದ್ರು, ನೀವು ಒಂದು ಕೌನ್ಸಿಲರ್ ಆಗಿ ನಿಮಗೆ ಬರಬೇಕಂತ, ನಮ್ಮ ಈ ಸಮಸ್ಯೆಯನ್ನು ಯಾರು ಕ್ಲಿಯರ್ ಮಾಡಬೇಕು ನಮ್ಗೆ ಕೇಳಿ ಅವರು ಕಂಪ್ಲೇಂಟ್ ಮಾಡ್ತಾರೆ.
ಈಗ ಅಲ್ಲಿ 36 ಮೀಟರ್ ಬಿಟ್ಟ ಒಂದು 3 ಮನೆಯ ನಡುವಲ್ಲಿ ಅಲ್ಲಿ ಸ್ವಲ್ಪ ನಮಗೆ ಅಲ್ಲಿ ಘರ್ಷಣೆ ಆಗ್ತಿತ್ತು. ನನಗೆ ಫೋನ್ ಬಂತು, ನಿಮ್ಮಲ್ಲಿ ಚರ್ಚೆ ಆಗೋದು. ನಾನು ಅಲ್ಲಿ ಸ್ಥಳಕ್ಕೆ ಬಂದಿದ್ದೆ, ಸತ್ಯ ವಿಷಯ. ನಾನು ಅಲ್ಲಿ ಕೂಡ ಬಂದ ಚರ್ಚೆ ಆಗೋದು ಬೇಡ, ಯಾಕೆಂದ್ರೆ ಇದು ದೊಡ್ಡ ವಿಷಯ ಆಗೋದು ಬೇಡ. ಸಾರ್ವಜನಿಕ ನನ್ನ ಮನೆಯಲ್ಲಿ ಎದುರುಗಡೆ ಕೂಟ ಒಂದು 20 ಮೀಟರ್ ಬಿಟ್ಟು ಹೋದ್ರೆ ನನಗೆ ಸಹ ಬೇಸರ ಆಗೋದು ಸಹಜ. ಕರೆಕ್ಟ್ ಅಲ್ಲ ಅಧ್ಯಕ್ಷರೇ? ಈಗ ನನ್ನ ಮನೆ ಮುಂದೆ ಬಿಟ್ಟು ಕೆಳಗೆ ಕಾಂಕ್ರೀಟ್ ಹಾಕೋದು, ಮೇಲೆ ಕಾಂಕ್ರೀಟ್ ಹಾಕೋದು ನಮಗೆ ಸ್ವಲ್ಪ ಬೇಸರ ಸಹಜ. ಆ ಬೇಸರದಲ್ಲಿ ಅದೇ ವ್ಯಕ್ತಿಗಳು ನಿಮ್ಮ ಹತ್ರ ಮಾತಾಡಿದ್ರು. ಆ ಪ್ಲೇಸ್ಗೆ ಬಂದ ಮುಖ್ಯಾಧಿಕಾರಿಗಳಿದ್ರು, ಜೆ ಅವರಿದ್ರು, ನೀವಿದ್ರಿ, ಎಲ್ಲ ಇದ್ರು ಸಾರ್ವಜನಿಕರು. ನಾನು ಬಂದಲ್ಲಿ ಹೇಳಿದ್ದೇನೆಂದ್ರೆ ಅಧ್ಯಕ್ಷ, ಇದು ಗೊಂದಲ ಬೇಡ. ನೀವೀಗ ಬೆಡ್ ಹಾಕಿದ್ದೀರಾ, ಕಾಂಕ್ರೀಟ್ ಹಾಕಿದ್ದೀರಾ, ಇದನ್ನು ನೀವು ಕಾಮಗಾರಿ ಮುಂದುವರಿಸಿ ಇದನ್ನು ಮಾಡಿ. ಆ 36 ಮೀಟರಿಗೆ ಬೇಕಾದರೆ ನಮ್ಮಲ್ಲಿ ಪಟ್ಟಣ ಪಂಚಾಯತಿಗೆ ನಾನು ಲೆಟರ್ ಕೊಡ್ತೇನೆ, ಅದರ ಬಗ್ಗೆ 36 ಮೀಟರ್ ಕಂಪ್ಲೀಟ್ ಮಾಡಿ. ಅವಾಗ ಯಾರಿಗೆ ಸಮಸ್ಯೆ ಇಲ್ಲ. ಈಗ ಸಣ್ಣ ವಿಷಯ ಯಾವುದಪ್ಪ. ಆ ನಂತರ ನೀವು ಅಲ್ಲಿ ಮಾತಾಡೋಕೆ ಹೇಳಿದ್ರೆ ಈಗ ರೋಡನ್ನೇ ನಾವು ಕ್ಯಾನ್ಸಲ್ ಮಾಡ್ತೇನೆ. ನೀವು ಅಲ್ಲಿ ಹೇಳಿದ್ದಾನೆ ನಾನು ಇಲ್ಲದನ್ನು ಹೇಳಿದಲ್ಲ, ಮತ್ತೆ ಇನ್ನೊಬ್ರು ಹೇಳಿದ ಮಾತಂತ ನಾನು ಹೇಳಿಲ್ಲ. ನೀವೆಲ್ಲಿ ಹೇಳಿದ್ರಿ ನಾನು ಈ ರೋಡನ್ನು ಕ್ಯಾನ್ಸಲ್ ಮಾಡ್ತೇನೆ, ಕೆಳಗೆ ಹಾಕ್ತೇನೆ ಅಂತ ಹೇಳಿದ್ರಿ. ಆದರೆ ಈ ಮಾತು ಯಾಕೆ ಗೊತ್ತುಂಟ ಅಧ್ಯಕ್ಷರೇ, ಈ ರೋಡನ್ನು ನೀವು ಮೇಲೆ ಮಾಡುವ ಮೊದಲು ಕೆಳಗಿಂದ ಸ್ಟಾರ್ಟ್ ಮಾಡಿದ್ರೆ ನಿಜವಾಗಿ ಮಿಡ್ಲಲ್ಲಿ ಕಾಂಕ್ರೀಟ್ ರೋಡ್ ಇತ್ತಲ್ಲ, ಹಿಂದೆ ನೀವೇ ಮಾಡಿದ್ದ 7 ವರ್ಷ ಮೊದಲು ಕಾಂಕ್ರೀಟ್ ರೋಡ್ ಇತ್ತಲ್ಲ, ಅಲ್ಲಿಂದ ನೀವು ಸ್ಟಾರ್ಟ್ ಮಾಡಿದ್ರೆ ಈ ಗೊಂದಲ ಆಗ್ತಿದೆ, ಇಲ್ಲಿ ಗಲಾಟೆ ಆಗ್ತಿದೆ, ರೋಡ್ ಇವತ್ತು ಆಗ್ತಿದೆ. ಈಗ ನಾನೀಗ ಮಾತಾಡಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ಈಗ ಒಂದು ಕಾಮಗಾರಿ ನಿಂತು ಸ್ಥಗಿತವಾಗಿ ಒಂದು 12-15 ದಿವಸ ಆಯಿತು. ಮತ್ತೆ ಅದರ ನಡುವೆ ನಾನು ಮಾತಾಡಲಿಲ್ಲ, ಮಾಧ್ಯಮದಲ್ಲಿ ಬಂತು, ಪತ್ರಿಕೆಯಲ್ಲಿ ಬಂತು. ಅವರು ನನಗೆ ಮಾಧ್ಯಮದಲ್ಲಿ ಕೇಳಿದ್ರು, ಪತ್ರಿಕೆಯನ್ನು ಸತ್ಯವಾದ ವಿಷಯವನ್ನು ಹೇಳಿದ್ದೇನೆ. ಅದು ಬಿಟ್ಟು ನಾನು ಸುಳ್ಳು ಮಾತನ್ನು ಹೇಳಲಿಲ್ಲ. ಇವಾಗ ನಾನೆಂತ ಹೇಳುವುದಂತ ಅಧ್ಯಕ್ಷರೇ, ಈಗ ನಾನೀಗ 15 ದಿವಸ ಯಾವುದೇ ಕಾರಣಕ್ಕೆ ನಿಮಗೆ ಆಗಲಿ ಮುಖ್ಯಾಧಿಕಾರಿಗೊಮ್ಮೆ ಫೋನ್ ಮಾಡಿ ಕೇಳಿದ್ದೆ ಅವರದ್ದು, ಏನಾಯಿತು ರಸ್ತೆ ಅಂತ. ಅದಕ್ಕೆ ಹೇಳಿದ್ರು ಸಾಮಾನ್ಯ ಸಭೆಯಲ್ಲಿ ಚರ್ಚೆಗಿರುವ ಅಂತ ಹೇಳಿದ್ರು. ಅದರ ನಡುವೆ ನಿಮ್ಗೆ ಯಾವುದಕ್ಕೆ ಸಹ ನಾನು ಫೋನ್ ಮಾಡಿ ಹೇಳಿಲ್ಲ. ಯಾಕಂದ್ರೆ ಅಲ್ಲಿ ಯಾವುದು ನಮ್ಮ ಕೊಂಡಣ ಕ್ಷೇತ್ರದ ಜಾತ್ರೆ ಇತ್ತು. ಜಾತ್ರೆ ಇರೋ ಕಾರಣ ನೀವೇನಾದ ಉದ್ದೇಶದಿಂದ ಜಾತ್ರೆಗೆ ಜನಗಳಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ತೊಂದರೆ ಆಗ್ತದೆ, ಆ ಕಾರಣದಿಂದ ನೀವು ಜಾತ್ರೆ ಆದ ನಂತರ ನೀವು ಮಾಡ್ತೀರಂತ ಉದ್ದೇಶದಿಂದ ನಾನು ಕಾಯ್ದೆ. ಆದರೆ ಇನ್ನೇ ಕೂಡ ರಸ್ತೆ ಕೆಲಸ ಪ್ರಾರಂಭವಾಗಲಿಲ್ಲ, ಸ್ಥಗಿತಗೊಂಡದ್ದು. ಇದಕ್ಕೆ ನೀವು ಸರಿಯಾದ ಒಂದು ಉತ್ತರ ಕೊಟ್ಟು ಆ ರಸ್ತೆಗೆ ಒಂದು ಸರಿಯಾದ ಒಂದು ಒಳ್ಳೆಯ ನಿರ್ಧಾರ ಕೊಟ್ಟರೆ ಒಳ್ಳೆಯದು ಅಂತ ಬಂದರು. ನಿಮ್ಮ ಅದರ ಬಗ್ಗೆ ಓಕೆ, ಅದರ ಬಗ್ಗೆ 5 ಲಕ್ಷ ಇಡುವಾಗ ಗುದ್ದಲಿ ಪೂಜೆ ನೀವೇ ಮಾಡ್ತೀರಿ, ನೀವೇ ಇನಾಗ್ರೇಷನ್ ಎಲ್ಲ ಮಾಡ್ತೀರಿ, ಅದು ಬಿಡುವ. ಏನಾಯ್ತು ಅಂತ ಹೇಳಿದ್ರೆ ಬೆಟ್ಟ ಹಾಕಿದ್ರ ಒಂದು 3 ದಿನ ಕೆಲಸ ಮಾಡಿದ್ರು. 3 ದಿನ ಕೆಲಸ ಮಾಡುವಾಗ ನನಗೆ ಯಾರು ಆ ಸ್ಥಳೀಯರಲ್ಲಿ ನನಗೆ ಯಾರಿಗೊಂದು ಕರೆ ಬರಲಿಲ್ಲ. ನನಗೆ ಒಂದು ಕಾಂಗ್ರೆಸ್ ಮುಖಂಡರದ್ದು ಕಾಲ್ ಬಂತು, ಹೀಗೆ ನೀವು ಅಲ್ಲಿ ಬಿಟ್ಟು ಮಾಡಿದ್ದೀರಾ. ನಾನು ಹೇಳಿದ್ರೆ ಅನುದಾನ ಅಷ್ಟೇ ಇರೋದು, ನೀವೀಗ ಹೇಳಿದ್ರಲ್ಲ ಸ್ವಲ್ಪ ಕೆಳಗಡೆ ಉಂಟು, ಅದನ್ನು ಮೇಲ್ಗಡೆ ಮಾಡಿದ್ರು ಕೂಡ ಅದು ಕಂಪ್ಲೀಟ್ ಆಗುದಿಲ್ಲ. ಎಂಟ್ರೆನ್ಸ್ ಇಂದ ಮಾಡಿದ್ರೆ ಮಧ್ಯದಲ್ಲಿ ಸ್ವಲ್ಪ ಬಾಕಿ ಆಗ್ತದೆ. ಅದೇ ಒಂದು ನಿಮ್ಗೆ ಗೊತ್ತು, ಸ್ವಲ್ಪ ಎತ್ತರ ಉಂಟು, ಗಟ್ಟಿ ಉಂಟು ಆ ಜಾಗ. ಎಂಟ್ರೆನ್ಸ್ ಅಲ್ಲಿ ಸ್ವಲ್ಪ ಅಂಕುಡೊಂಕು ರಸ್ತೆಯಲ್ಲಿ ನೀರು ಕೂಡ ಇಲ್ಲಿ ಮಾಡಿದ್ರೆ ಅಲ್ಲಿ ಅವರು ಮಾಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನ್ ಮಾಡಿದ್ವಿ, ಎಂಟ್ರೆನ್ಸ್ ಮಾಡಿಕೊಂಡು ಅಲ್ಲಿಂದ ನನಗೆಲ್ಲ ಫೋನ್ ಬಂತಲ್ಲ, ಅವರ ಫೋನ್ ಬಂದು ನಾನು ನಾರ್ಮಲ್ ಆಗಿ ಮಾತಾಡಿ ಬಿಟ್ಟೆ. ಮತ್ತೆ ನಮ್ದು ಇಂಜಿನಿಯರ್ ಮುಖ್ಯಾಧಿಕಾರಿ ಅವರಿಗೆ ಸ್ಪೀಕರ್ ಅವತ್ತು ಕಾಲ್ ಬಂದಿದೆ, ಏನಂತ ಒಂದು ಕ್ರಿಶ್ಚಿಯನ್ ಮನೆಯನ್ನು ಬಿಟ್ಟು ನೀವು ಮಾಡ್ತಿದ್ದೀರಿ. ಕ್ರಿಶ್ಚಿಯನ್ ಅಂತಲ್ಲ, ಕ್ರಿಶ್ಚಿಯನ್ ಅಲ್ಲ, ಹಿಂದುಗೊಳಿಸಿದ್ದಾರೆ ನಿಮಗೆ ಗೊತ್ತಿದೆ. ನಾವು ಧರ್ಮದೇಶ ನಿಮ್ಗೆ ನಾನು ಮಾತಾಡಲಿಕ್ಕೆ ಬಿಟ್ಟಿದ್ದೇನೆ. ಹಾಗೆ ಒಂದು ಮನೆಯನ್ನ ಬಿಟ್ಟು ನೀವು ಮಾಡ್ತಿದ್ದೀರಾ ಅದಕ್ಕೆ ನಾನು ಇವರ ಹತ್ರ ಏನು ಹೇಳಿದೆ, ಅಲ್ಲಿ ನಾವು ಅಲ್ಲಿಗೆ ಹೋಗುವ ಅಂತ ಹೇಳಿದೆ. ಸ್ಪಾಟ್ಗೆ ಹೋಗುವ, ಅಲ್ಲಿ ಒಂದು ಕ್ರಿಶ್ಚಿಯನ್ ಮನೆನ ಅಲ್ಲ ಉಳಿದವರ ಹಿಂದೂಗಳ ಮನೆ ಉಂಟು, ಮುಸ್ಲಿಮ್ಸ್ ಮನೆ ಉಂಟು, ಅಲ್ಲಿ ಬಂದಲ್ಲಿ ಸ್ಪಾಟ್ಗೆ ಹೋಗುವ. ಅಲ್ಲಿ ಬರುವಾಗ ನಿಮಗೆ ಕೂಡ ಫೋನ್ ಮಾಡಿದ್ರು, ನೀವು ಬಂದ್ರಿ. ಮತ್ತೆ ಯಾರು ಅವರು ಬಂದರು, ಯಾರು ಆಲ್ವೇಸ್ ಕಾಂಗ್ರೆಸ್ ಬಂದರು. ನಾನು ಕರೆಯುವುದು ಕೂಡ ಬೇಡ ಅಂತ ಹೇಳಿದೆ. ಇಲ್ಲಿ ಚರ್ಚೆ ಆಗುದು, ಇಲ್ಲಿ ಕಿರಿಕಿರಿ ಅವರು ಬೇಡ, ಕರೆಯುವುದು ಬೇಡ. ಅವರಲ್ಲಿ ಯಾರಲ್ಲಿ ಕರೆದಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅದು ನಾನು ಅಧ್ಯಕ್ಷ, ನೀವು ಹೇಳಿ ಕರೆಕ್ಟ್. ಈಗ ನಾವು ಅವರ ವಿಷಯ ಬಿಟ್ಟು ನೀವು ಅಧ್ಯಕ್ಷರು ನೀವು ಎಲ್ಲಿಗೆ ಈಗ ನಾನು ಹೇಳೋದು ಕೇಳಿ, ನೀವೇನೇ ನನಗೆ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡಿ ಅಂತ. ನಾನು ಕೂಡ ಸುಳ್ಳು ಮಾತಾಡೋದಿಲ್ಲ, ನಾನು ಕೂಡ ಸತ್ಯನೇ ಮಾತಾಡೋದು. ಆಯ್ತಾ? ಅಲ್ಲಿ ಹೋಗಿ ಎಲ್ಲ ವೀಕ್ಷಣೆ ಎಲ್ಲ ಆಯ್ತು, ಸ್ವಲ್ಪ ಅಲ್ಲಿ ಮಾತಾಯ್ತು, ನಮ್ದು ಬಿಟ್ಟು ಮಾಡಿದ್ರೆ ನಾನು ಕೂಡ ಅಲ್ಲಿ ಕೂಡ ಹೇಳಿದೆ, ಇಲ್ಲಿ ಬಿಟ್ಟರೆ ಸ್ವಲ್ಪ ಆ ಜಾಗ ಸ್ವಲ್ಪ ಗಟ್ಟಿ ಉಂಟು. ನಮಗೆ ಈಗ ನಮ್ಮ ಕೋಟೆಕಾರ ಹೇಗೆ ನಾವು ಕೆಲಸ ಮಾಡೋದು, ಎಲ್ಲ ಒಮ್ಮೆಲೆ ಮಾಡೋದಿಲ್ಲ. ಅದಕ್ಕೆ ಮಾಡ್ಬೇಕಿದ್ರೆ ನಾವು ಕೂಡ MP MLA ಆಗ್ಬೇಕು, ಗೊತ್ತಾ? ನಮ್ಮ ಕೌನ್ಸಿಲರ್ ಆಗಿ ನಮ್ಗೆ ಅಷ್ಟೊಂದು ದೊಡ್ಡ ಕೆಲಸ ಮಾಡ್ಲಿಕ್ಕೆ ನಮ್ಗೆ ಕೂಡ ಆಗುದಿಲ್ಲ. 5 ಲಕ್ಷದಲ್ಲಿ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ ಅಷ್ಟೇ ಮಾಡೋದು. ಎಲ್ಲ ಕಂಪ್ಲೀಟ್ ಮಾಡಿ ಅಂತ ಹೇಳಿದ್ರೆ ಎಲ್ಲ ಕಡೆ ನಾವು ಕೆಲಸನೇ ಮಾಡ್ಲಿಕ್ಕಿಲ್ಲ. ಇಂಥದ್ದೊಂದು ಗೊಂದಲ ಸೃಷ್ಟಿ ಮಾಡಿದ್ರೆ ಎಲ್ಲಿ ಕೂಡ ಕೆಲಸ ಮಾಡ್ಲಿಕ್ಕಿಲ್ಲ. ಆಯ್ತಾ? ಈ ಮನೆಯವರು ಹೋಗಿ ಸ್ಪೀಕರ್ಗೆ ದೂರು ಕೊಡುವುದಕ್ಕಿಂತ ಒಂದು ನನಗೆ ಫೋನ್ ಮಾಡ್ಬೋದಿತ್ತಲ್ಲ. ಈಗ
ಬರ್ಲಿ ನೀವು ಕೂಡ ಮಾತಾಡಿ ಏನಿಲ್ಲ. ಏನಾಯ್ತು ಅಷ್ಟು ಗೊಂದಲ ಇರುವಾಗ ಈಗ ಆ ಮನೆಯವರು ಯಾರು ಆ ಕ್ರಿಶ್ಚಿಯನ್ ಮಹಿಳೆ ಹೋಗಿ ದೂರು ಕೊಟ್ಟಿದ್ದಾರಲ್ಲ, ಆ ಮಹಿಳೆ ಎಲ್ಲಿ ಹೋಗ್ಬೇಕು? ಎಂಟ್ರೆನ್ಸ್ ಅಲ್ಲೇ ಹೋಗ್ಬೇಕು, ಹೌದಾ? ನಾನು ಕೆಳಗಡೆ ನೀವೀಗ ಹೇಳಿದ್ರಲ್ಲ, ನಿಮ್ಗೆ ಆ ಕೆಲಸವನ್ನ ಕೆಳಗಡೆನೆ ಮಾಡಬಹುದು, ಮೊದಲು ಮಾಡ್ತಿದ್ರೆ ಅವ್ರು ಮಾತಾಡೋದು ಸರಿ. ನಮ್ಗೆ ಇಲ್ಲಿ ಹೋಗುದು ನಾವಿಲ್ಲಿ, ನೀವ್ ಯಾಕೆ ಆ ಸೈಡ್ ಮಾಡಿದ್ದೀರಾ ಅಂತ. ನಾನು ಮಾಡಿದಲ್ಲಿ ಎಂಟ್ರೆನ್ಸ್ ಅಲ್ಲಿ ನಡುವಲ್ಲಿ ಮಾತ್ರ ಮಾಡ್ತೇನೆ. ಅದಕ್ಕೆ ಇನ್ನು ಹೇಗೆ ಗೊತ್ತಾ, ಹೇಗೂ ಅವರು ದೂರು ಕೊಟ್ಟಿದ್ದಾರೆ, ಸ್ಪೀಕರಿಗೆ ಕೂಡ ವಿಷಯ ಎಲ್ಲ ಗೊತ್ತುಂಟು. ಇನ್ನು ಹೇಗಿದ್ರು ಇಷ್ಟು ಅವರಿಗೆ ಒಂದು ಕೆಲಸ ನಿಲ್ಲಿಸುವಂತಹ ಒಂದು ಕೆಪಾಸಿಟಿ ಇದ್ರೆ ಕೆಲಸ ನಿಲ್ಲುವುದು ಅಲ್ಲಲ್ಲ, ನೀವು ನೋಡಿ ಸುಮ್ಮನೆ ಅದನ್ನು ನಾವು ಕ್ರಿಯೇಟ್ ಮಾಡಿ ಮಾತಾಡಬಾರ್ದು ಅಧ್ಯಕ್ಷತೆ. ದಯವಿಟ್ಟು ನನಗೆ ಅರ್ಥ ಆಗ್ತದಲ್ಲ, ನೀವು ದಯವಿಟ್ಟು ನೀವು ಅದನ್ನು ಕ್ರಿಯೇಟ್ ಮಾಡಿ ಮಾತಾಡಬೇಡಿ. ಅಲ್ಲಿ ಕ್ರಿಶ್ಚಿಯನ್ ಅಂತ, ಹಿಂದೂ ಅಂತ ಧರ್ಮವನ್ನು ಮೆನ್ಷನ್ ಮಾಡಿ ದಯವಿಟ್ಟು ನೀವು ಗಡಿ ಒತ್ತೆ ಮಾಡಿ. ಇಲ್ಲಿ ನಾವು ಒಂದು ನಿಮಿಷ, 5 ಲಕ್ಷ ಅನುದಾನವನ್ನು ಕೋಟೆಕರ ಪಟ್ಟಣ ಪಂಚಾಯತ್ ನೀವು ಇಟ್ಟಿದ್ದೀರಿ, ಹೌದು. ಅದನ್ನು ನೀವೀಗ ಯಾವಾಗ ನಾವು ಜನಪ್ರತಿನಿಧಿಯಾದವರು ಅವರ ಕರೆಕ್ಟ್ ಆಗಿ ಜನಗಳಿಗೆ ಒಂದು ಈಗ ಕರೆಕ್ಟ್ ಆಗಿ ತಿಳುವಳಿಕೆ ಮಾಡಬೇಕಲ್ವಾ? ಇಲ್ಲಿ ನೀವು ಸ್ಪೀಕರ್ ಅನ್ನು ಹೇಳ್ತಿರ್ತೀರಾ, ಹಿಂದೂ ಅಂತ ಹೇಳ್ತಿರ್ತೀರಾ, ಕ್ರಿಶ್ಚಿಯನ್ ಅಂತ ಹೇಳ್ತಿರ್ತೀರಾ, ಮುಸ್ಲಿಂ ಅಂತ ನೀವೆಲ್ಲ ಹೇಳಿದ್ರಿ. ಈಗ ಇದನ್ನು ಯಾಕೆ ನೀವು ಬಿಡಿಸಿ ಅಂತ ಅವರ ಹೆಸರು ಹೇಳಿ, ಕ್ರಿಶ್ಚಿಯನ್ ಅಂತ ಅವರ ಹೆಸರು ಅಂತ ಅದನ್ನು ಹೇಳಿ, ಮುಸ್ಲಿಂ ಅವರ ಹೆಸರು ಅಂತ ಅದನ್ನು ಹೇಳಿ. ನೀವು ಅದನ್ನು ಬಿಟ್ಟು ನೀವು ಮೆನ್ಷನ್ ಮಾಡಿ ಯಾಕೆ ನೀವು ಅದನ್ನು ಕ್ರಿಯೇಟ್ ಮಾಡಿ ಹೈಲೈಟ್ ಮಾಡ್ಲಿಕ್ಕೆ ನನಗೆ ಫೋನ್ ಬಂತ, ನಾನು ಹೇಳಿದಲ್ಲ ನೀವು ಹೆಸರು ಇರ್ಬೋದಲ್ಲ, ಅವರ ಹೆಸರು ಗೊತ್ತಿಲ್ಲ ನಿಮಗೆ, ಅವರ ಹೆಸರು ಹೇಳಿ. ಹಾಗೇನೆ ಗೌರ್ಮೆಂಟ್ ಅವರ ಫೋನ್ ಬರುವಾಗ ಕೂಡ ಅವರಿಗೆ ಬೇಕಿತ್ತ, ನೀವೊಂದು ಕೇಳೋದು ಉಂಟು, ನೀವು ಅವರಿಗೆ ಕೇಳ್ಬೇಕಂತ ಇರ್ಲಿಲ್ಲ. ಹೇಗೂ ಅವರು ಕೂಡ ಅಲ್ಲಿ ಸಾರ್ವಜನಿಕರು ಮತ್ತೆ ಲೆಟರ್ ಕೊಟ್ಟಿದ್ದಾರೆ. ಈಗ ಎಲ್ಲಿ ನಾನು 8 ವರ್ಷಕ್ಕಿಂತ ಮುಂಚೆ ಮಾಡಿದ್ದು, ಹೌದಾ? ಆ ಕೆಲಸ 8 ವರ್ಷಕ್ಕಿಂತ ಮುಂಚೆ ಇಷ್ಟು ಮಾತಾಡುವವರಿಗೆ ಇದಕ್ಕಿಂತ ಮುಂಚೆ ನಾನು ಮಾಡಿಸಬಹುದಿತ್ತಲ್ಲ. ಇಲ್ಲಿ ನಾನು ಮಾತಾಡೋದು ಕೇಳಿ, ಒಂದು ಸ್ಪಷ್ಟನೆ ಇದೆ ಎಲ್ಲರಿಗೆ, ಗೊತ್ತಾ? ಅದನ್ನು ಒಂದು ಅವರಿಗೆ ಕೂಡ ಎಷ್ಟು ಮಾಡಿದ್ದೇನೆ, ಅಲ್ಲಿಂದ ಮುಂದೆ ಅವರಿಗೆ ಮಾಡಿಸಬಹುದಿತ್ತು. ಇಲ್ಲ, ಮಾಡಲಿಲ್ಲ. ಅಲ್ಲಿ ಸಾರ್ವಜನಿಕರು ತುಂಬಾ ಒಂದು ಒತ್ತಡಿತ್ತು, ನಮ್ಗೆ ಅದನ್ನೊಂದು ಮಾಡಿಕೊಡಿ ಅಂತ. ಆಯ್ತು, ಇಟ್ಟು ಬಾಕಿ ಆಗುವಾಗ ಮತ್ತೆ ಕಿರಿಕಿರಿ ಆಯ್ತು. ಇನ್ನು ಹೇಗೆ ಗೊತ್ತಾ, ನಾನೇನು ಅದಕ್ಕೆ ಆಕ್ಷನ್ ಪ್ಲಾನ್ ಈಗ ಇದೆ, ಜಯಂತರಯ್ಯ ಅವರ ಮನೆಗೆ ಹೋಗುವ ರಸ್ತೆ ಅಭಿವೃದ್ಧಿ ಅಂತ. ಎಲ್ಲಿ ಬೇಕು, ಎಲ್ಲಿ ಹಾಳಾಗಿದೆ ಇನ್ನೂ ಕೂಡ ಅಲ್ಲೇ ನಾವು ಇಡುವುದು. ಇನ್ನು ಯಾರಿಗೂ ಬೇಕಿದ್ರೆ ನಿಮ್ಗೂ ಕೂಡ ಮಾಡಬಹುದು, ಯಾರಿಗೆ ಇವಾಗ ನಮ್ಮ ನಾಲಿಗೆಷ್ಟು ಮಾತಾಡಿದೆ ಯಾಕೆ ಕೇಳಿದಂದ್ರೆ, ನೀವು ಕರೆಕ್ಟ್, ನೀವು ಎಲ್ಲಿ ಬೇಕಾದ್ರೆ ಮಾಡ್ಬೋದು, ಅದು ಮುಂದಿನ ನಿಮ್ಮ ಅನುದಾನದಲ್ಲಿ ಇಡ್ಬೋದು, ಅಷ್ಟೇ ಬೇರೆ ನನ್ನ ಅನುದಾನ ಇಡ್ಬೋದು. ನಮ್ಗೆ ನನ್ನ ವಾರ್ಡಲ್ಲಿ ನಾನು ಕೂಡ ರೋಡಿಗೆ ಇಡ್ಲಿಕ್ಕೆ ಚಾನ್ಸಸ್ ಉಂಟು ಮುಂದಿನ ಜಾಗದಲ್ಲಿ ಹೇಳಲಿಕ್ಕೆ. ನಾನೀಗ ನನ್ನ ಕ್ವಶನ್ ಏನಂದ್ರೆ, ನೀವು ಆಲ್ರೆಡಿ ಈಗ ನೀವು ಗುದ್ದಲಿ ಪೂಜೆ ನೆರವೇರಿಸಿದ ಸ್ಥಳದಿಂದ ಅಲ್ಲಿಂದ 72 ಮೀಟರ್ ನೀವೀಗ ಆಲ್ರೆಡಿ JCBಯಲ್ಲಿ ಗುತ್ತಿಗೆದಾರ ಮುಖಾಂತರ JCBಯಲ್ಲಿ ಅಗಿಸಿ ನಂತರ ನೀವು ಬೆಡ್ ಹಾಕಿ ಜಲ್ಲಿ ಹಾಕಿ 72 ಮೀಟರ್ ಅಲ್ಲಿ ಸ್ಟಾಪ್ ಮಾಡಿ, ಅಲ್ವಾ? ಅದು ಬಿಟ್ಟು ಮಿಡಲಲ್ಲಿ 36 ಮೀಟರ್ ಮಟ್ಟ ರೋಡ್ ಬಿಟ್ಟಿದ್ದೀರಾ, ಕರೆಕ್ಟ್? ಅಲ್ಲಿಂದ 23 ಮೀಟರ್ ಕಡೆಗೆ ಹಾಕಿದ್ದೀರಾ. ಈ 3 ಮನೆಗೆ 4 ಮನೆಗೆ ಅಲ್ಲಿ ಮಟ್ಟ ರೋಡ್ ಇಟ್ಟಿದ್ದೀರಿ, ಗೊತ್ತಾಯ್ತು? ಕರೆಕ್ಟ್. ಇವಾಗ ನಾನು ಹೇಳೋದು ಅದೇ ನೀವು ಮಾಡಿದ ಕೆಲಸವನ್ನೇ ನೀವೇ ಸ್ಥಗಿತ ಮಾಡಿ, ಸ್ಥಗಿತ ಮಾಡಿದ್ರಲ್ಲ ಅದನ್ನು ಮಾಡಿ ಅಂತ ಹೇಳುದು ನಾನು, ಗೊತ್ತಾಯ್ತಾ? ನೀವು ಅದನ್ನು ನೀವು ಅದು ಬೇಡ. ಹೇಗೆ ಗೊತ್ತಾ, ಇಷ್ಟು ಮಾಡಿದ್ಮೇಲೆ ನನಗೆ ಎಲ್ಲಿ ಬೇಕೋ ಅದನ್ನೇ ಅಲ್ಲೇ ನೀವು ಕ್ರಿಯಾ ಯೋಜನೆ ಪ್ರಕಾರವೇ ನೀವು ಗುದ್ದಲಿ ಕ್ರಿಯೆ ಮಾಡಿ ನೀವೇ. ಒಂದು ವಿಷಯ ನೀವು ತಪ್ಪು ತಿಳುವಳಿಕೆ ಕೊಡ್ತಿದ್ರಿ ಜನಗಳಿಗೆ. ಈ ಸಭೆಯಲ್ಲಿ ಯಾರಾದ್ರೂ ಒಬ್ರು ನೀವು ಮಾಡಿದ ಕೆಲಸ ಸತ್ಯ ಅಂತ ಹೇಳಿ ಒಂದು ಸಣ್ಣ ಮಗು ನೋಡಿ ಹೇಳ್ತಾರೆ ತಪ್ಪು ಮಾಡಿದ ಅಂತ ನೀವು ಹೇಳ್ತೀರಿ, ಕರೆಕ್ಟ್ ಅಲ್ವಾ? ಎಲ್ಲಿ ಕೆಲಸ ಮಾಡಬೇಕು ಹರಿಸಾವಿ ನೀವು ಅನುಭವ ಕೊಟ್ಟಿದ್ದಾರೆ, ಹರಿಸಾವಿ ನೀವು ನೀವು ಮಾಡ್ಲಿಕ್ಕೆ ಆಗ್ತದ? ನೀವು ಹೇಳಿದವರಿಗೆ ಹರಿಸಾವ ಮಾಡ್ತಾರ, ನೀವು ಅನುಭವ ಇರ್ತಾರೆ. ನೀವು ಎಲ್ಲಿ ಬೇಕು ಎಲ್ಲಿ ಮಾಡಿ ಕೆಲಸ ಮಾಡಿ ಓಕೆ ಅದೇ ಹೇಳಿದ್ರು. ಈಗ ಕೆಲಸವರು ಆಲ್ರೆಡಿ ಮಾಡಿದ್ದಾರೆ, ನೀವು ಹೇಳಿದ್ ಗೊತ್ತಾಯ್ತಾ? 72 ಮೀಟರಿಗೆ JCBಯಲ್ಲಿ ಮಡ್ ರೋಡ್ ಅನ್ನು ಅಗೆದು 72 ಜಲ್ಲಿ ಹಾಕಿ ಬೆಡ್ ಹಾಕಿದ್ದಾರೆ. ಅದೇ ರೀತಿ ಮಿಡ್ಲಲ್ಲಿ ಮೀಟರ್ ಬಿಡಿ, ಅದು ವಿಷಯ ಬಿಡಿ, ಕಡೆಗೆ 23 ಮೀಟರ್ ಮಾಡಿದ್ದಾರೆ. ಅದನ್ನೇ ಮಾಡಿ ಅಂತ ಹೇಳುದಲ್ಲ ನಾನು. ಈಗ ಅವರು ಹೇಳುದು ಏನು ಗೊತ್ತಾ, ಅವರು ಹೇಳುದು ಅದನ್ನೇ ಚೇಂಜ್ ಮಾಡುವ ಚೇಂಜ್ ಮಾಡಿದುಂಟ ಜನಗಳಿಗೆ. ನಾವು ಒಂದು ನಿಮಿಷ ಇಲ್ಲಪ್ಪ, ಕಮ್ಯುನಲ್ಗೆ ನೀವು ಮಾಡ್ತಾ ಇದ್ದೀರಾ, ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಎಂತ ಕಮ್ಯುನಲ್ ಆಗಿದೆ, ಏನಾಗಿದೆ? ಕಮ್ಯುನಲ್ ಆಗಿದೆ, ಏನಾಗ್ತದೆ? ಕಮ್ಯುನಲ್ ಆಗಿದೆ. ಸುಮ್ಮನೆ ಕ್ರಿಯೇಟ್ ಮಾಡ್ಬೇಕು, ಸುಮ್ಮನೆ ಎದುರನ್ನ ಯಾರು ಬೇಕಿದ್ರೆ ಮಾಡಿ. ಈಗ ಎಲ್ಲಿ ಎಷ್ಟು ನಾವು ಇಟ್ಟಿದ್ದೇವಲ್ಲ ಕೆಳಗಡೆ, ಅಲ್ಲಿ ಕೂಡ ತುಂಬಾ ಮನೆ ಉಂಟು. ಹಾಗಾದ್ರೆ ಫಸ್ಟಿಗೆ ಮಾಡಿದ್ದಕ್ಕೆ 72 ಮೀಟರ್ ಮಾಡಿ, ಅದನ್ನು ನೀವು ಹೇಗೆ ಕ್ಯಾನ್ಸಲ್ ಮಾಡ್ತಿದ್ದೀರಾ? ಇಷ್ಟು ಇವರು 72
ಯಾಕೆ? ನಾನು 36 ಮೀಟರ್ ಬಗ್ಗೆ ನಾನು ಮನವಿ ಸಹ ಕೊಟ್ಟದ್ದು, ನೀವು ಸುಳ್ಳು ಮಾತಾಡಬೇಡಿ, ತಿರುಗಿಸಿ ಮಾತಾಡಬೇಡಿ. 36 ಮೀಟರ್ ಕೊಟ್ಟದ್ದು ನಿಮಿಷ. ನಾನು ಧೀರಜ್ ಅವರಿಗೆ ನನಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ನಾನು ಸ್ಥಾಯಿ ಸಮಿತಿಯಲ್ಲಿ ಇಲ್ಲದಿದ್ರೆ ಸಹ ಕೂಡ ನನ್ನ ಅರ್ಜಿಗೆ ಇಲ್ಲಿ ಇದು ಮಾಡಿದ್ದಾರೆ, ಮಾನ್ಯತೆ ಕೊಟ್ಟಿದ್ದಾರೆ. ಕೋಟೆಗಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ವಾರ್ಡ್ ನಂಬರ್ 11 ರಾಮಾಶಯ ರಸ್ತೆಯ ಮಧ್ಯದಲ್ಲಿ ಸುಮಾರು 36 ಮೀಟರ್ ಉದ್ದದ ರಸ್ತೆಯನ್ನು ಕಾಂಕ್ರೀಟೀಕರಣ ಮಾಡುವ ಬಗ್ಗೆ ಅಂತ ಮನವಿಗೆ ಸ್ಪಂದನೆ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಈ ಸಾಮಾನ್ಯ ಸಭೆಗೆ ಇಟ್ಟಿದ್ದಾರೆ. ನೀವು ಯಾಕೆ ಬರ್ಲಿ ಆಲ್ರೆಡಿ ಆಗಿದೆ, ರೋಡ್ ಆಗಿದೆ. ರೋಡ್ ಆಗಿದೆ, ರೋಡ್ ನೀವು ಸುಮ್ಮನೆ ಧರ್ಮವನ್ನು ಜಾತಿಯನ್ನು ಎಳೆದಿದ್ದೊಂದು ನೀವು ನೀವು ಮಾತಾಡುವಾಗ ನೀವು ಹೇಳಿದ್ದಲ್ಲ. ಈಗ ನೀವೇ ಹೇಳಿದ್ದು ಕ್ರಿಶ್ಚಿಯನ್ ಅಂತ ಹೇಳ್ತೀರಿ, ಮುಸ್ಲಿಂ ಅಂತ ಹೇಳ್ತೀರಿ, ಹಿಂದೂ ಅಂತ ಹೇಳ್ತೀರಿ. ಅವರ ಹೆಸರು ಮಾತಾಡಿ ನೀವು. ಸ್ಪೀಕರ್ ಅವ್ರದ್ದು ಫೋನ್ ಬಂದಿದೆ, ಅದಕ್ಕೆ ಮುಸ್ಲಿಂ ಅಂತ ಹೇಳಿದ್ರು. ಸ್ಪೀಕರ್ ಅಂತ ಹೇಳ್ತಿದ್ದಾರೆ ನೀವು. ಸ್ಪೀಕರ್ ಅವ್ರದ್ದು ಫೋನ್ ಏನು ಬಂದಿದೆ, ಒಂದು ಕ್ರಿಶ್ಚಿಯನ್ ಮನೆಯನ್ನು ಬಿಟ್ಟು ಅವರಿಗೆ ಯಾರು ಹೇಳ್ತಾರೆ? ಅವರಿಗೆ ಒಂದು ನಿಮಿಷ ಕೇರ್ ಮಾಡಿ, ಅವರಾಗಿ ಮುಖ್ಯಾಧಿಕಾರಿ ಮಾತಾಡಿ. ನೋಡಿ ಇಲ್ಲಿ ಏನ್ ಗೊತ್ತಾ, ಅಲ್ಲಿ ಕಾಮಗಾರಿ ಆದ ನಂತರ ಸ್ಪೀಕರ್ ಫೋನ್ ಬಂದಿದೆ ನನಗೆ ರಾತ್ರಿ. ರಾಮಾಶ್ರಯ ರೋಡಲ್ಲಿ ಕೆಲಸ ಆಗ್ತಾ ಉಂಟಂತೆ, ಅಲ್ಲಿ ಅವರಿಗೆ ಗೊತ್ತಿರಲಿಲ್ಲ, ಅದನ್ನೊಂದು ಪರಿಶೀಲನೆ ಮಾಡಿ ಅಂತ ಹೇಳಿದ್ರು. ಅದರ ಪ್ರಕಾರ ನಾನು ಇಂಜಿನಿಯರ್ಗೆ ಮತ್ತು ಲಕ್ಷಿತಿಗೆ ಹೇಳಿದ್ದೆ ಎಲ್ಲಿ ಕೆಲಸ ಆಗ್ತಾ ಉಂಟು, ಒಂದು ರೌಂಡ್ ನೋಡಿ ಬರುವ ಅಂತ. ಅದು ಬಿಟ್ಟರೆ ಬೇರೆ ಹೇಳಿಲ್ಲ. ನೋಡಿ ಸ್ಪಷ್ಟನೆ ಕೊಟ್ಟರು ಅವರು, ಸ್ಪಷ್ಟನೆ ಕೊಟ್ಟರಲ್ಲ ಅವರು. ಚರ್ಚೆ ಮಾಡೋದಕ್ಕೆ ನಿಮ್ಮ ಘನತೆ ಉಳಿಸ್ಕೊಳ್ಬೇಕು. ಅಧ್ಯಕ್ಷರ ಘನತೆ ಈಗ ನೀವು ನಮ್ಮ ಬ್ಯಾಂಕಲ್ಲಿ 15 ಲಕ್ಷ ರೂಪಾಯಿ ನೀವು ಕೊಟ್ಟಿದ್ದೀರಿ. ಬಹುಶಃ 5 ಇದಕ್ಕಿಂತ ಮೊದಲು ನಾವು ಮೊದಲನೇ ಅವಧಿಯಲ್ಲಿ ಅಧ್ಯಕ್ಷರಿಗೆ 15 ಲಕ್ಷ ರೂಪಾಯಿ ನನಗೆ ಮಾಹಿತಿ ಈಗ ಇರ್ತಿರಲಿಲ್ಲ. ಈ ಸರ್ತಿ ನೀವು ಕಳೆದ ಗ್ರೇಡಲ್ಲಿ 15 ಲಕ್ಷ ಇಟ್ಟಿದ್ದೀರಿ, ಈ ಸರ್ತಿ 10 ಲಕ್ಷ ಇಟ್ಟಿದ್ದೀರಿ. ಅದಕ್ಕೆ ನಾನು ನಿಮಗೆ ಆ ಬಗ್ಗೆ ಪ್ರಶ್ನೆ ಕೇಳಿದ್ದಕ್ಕೆ ನೀವು ಹೇಳ್ತೀರಿ ಅದು ನನ್ನ ವಾರ್ಡ್ ಅಂದರೆ ಇಡೀ ಕೋಟೆಕಾರಲ್ಲಿ ಹೆಚ್ಚು ಟ್ಯಾಕ್ಸ್ ಬರುವ ಏರಿಯಾ ಜಾಸ್ತಿ. ಟ್ಯಾಕ್ಸ್ ಬರುವ ಏರಿಯಾಕ್ಕೆ ಜಾಸ್ತಿ ಅನುದಾನ ಇರುವುದು, ಟ್ಯಾಕ್ಸ್ ಕಡಿಮೆ ಇರುವುದು ಕನ್ನಡ. ಈಗ ನಾನು ಯಾವತ್ತು ಸಹ ಹೇಳ್ತೀನಿ, ನೀವು 15 ಲಕ್ಷ ಇಟ್ಟಿದ್ದೀರಿ, ಅದನ್ನು ನೀವು ನಿಮ್ಮ ಅಧ್ಯಕ್ಷರಿಗೆ ಹೋಗುವ. ಈಗ ಅದನ್ನು ನೀವು ಬೇರೆ ವಾರ್ಡಿಗಿಂತ ಅಧ್ಯಕ್ಷರೇ ನಿಮ್ಮ ವಾರ್ಡಿಗಿಂತ ಬೇರೆ ವಾರ್ಡಿಗಿಂತ ನೀವು ಬೇರೆ ವಾರ್ಡಲ್ಲಿ ಇಡುವಾಗ ಆ ವಾರ್ಡಿನ ಸದಸ್ಯರ ಗಮನಕ್ಕೆ ನೀವು ಖಂಡಿತವಾಗಿ ತರಬೇಕು. ಯಾಕಂದ್ರೆ ನಿಮಗೆ ಈಗ ಅಧ್ಯಕ್ಷರು ನಿಮಗೆ ನಾವು ಈಗ ಮತ್ತು ನೀವು ಫಸ್ಟ್ ಹೇಳಿದ್ರಿ ನಮ್ಮಲ್ಲಿ ಕೆಲವು ಉತ್ತರಿ ಪೂಜೆ ಎಲ್ಲ ಮಾಡ್ತೇವೆ, ನೀವು ನಿಮ್ಮನ್ನು ಕರೆಯುವುದಿಲ್ಲ. ಈಗ ನಾನು ನನ್ನ ವಾರ್ಡಲ್ಲಿ ಇಷ್ಟರವರೆಗೆ ಒಂದೇ ಒಂದು ವಾರ್ಡಿನ ಉತ್ತರಿ ಪೂಜೆ ಮಾಡಲಿಲ್ಲ, ಒಂದು ಫೋಟೋ ತೆಗೆದಿಲ್ಲ. ಕೆಲವರು ಮಾಡಿರ್ಬೋದು. ನನ್ನ ಲೆಕ್ಕದ ಅಧ್ಯಕ್ಷರನ್ನು ಕರೀಬೇಕು. ಯಾವ ವಾರ್ಡ್ನಲ್ಲಿ ಅವರು ಕೆಲಸ ಮಾಡ್ತಾರೆ ಅವರು ಸದಸ್ಯರ ಅಧ್ಯಕ್ಷರನ್ನು ಕರೆಯುವುದು ಒಂದು ಒಳ್ಳೆಯ ಸಂಪ್ರದಾಯ. ಹಾಗಾದ್ರೆ ಇದಕ್ಕೆ ನೀವು ನಿಮ್ಮ ವಾರ್ಡ್ನಲ್ಲಿ ಬಿಟ್ಟು ಬೇರೆ ವಾರ್ಡ್ನಲ್ಲಿ ಇಡುವಾಗ ಆಯಾ ಸದಸ್ಯರ ಗಮನಕ್ಕೆ ನೀವು ಖಂಡಿತವಾಗಿ ತರಬೇಕು. ಸಹಾಯ ಮಾಡಿದ್ದೇವೆ. ನೀವು ಎಷ್ಟು ಇಟ್ಟ ಅಮೌಂಟ್ ಅನ್ನು ಈಗ 15 ಲಕ್ಷ ಇಟ್ಟಿದ್ದೀರಿ, ಆ ಅಮೌಂಟ್ ಅನ್ನು ಈಗ ಕೋಟೆಕಾರ್ನಲ್ಲಿ ನೀವು ಬೇರೆ ರಸ್ತೆಯಲ್ಲಿ ಒಳ್ಳೆಯ ನಮ್ಮ ಆಚರಣೆ ಇದು ಮುಚ್ಚಿನ ಶಾಲೆ ಉಂಟಲ್ಲ, ಶಾಲೆ ಉಂಟು ಕೋಟೆಕಾರ್ನಲ್ಲಿ, ಅಂಗನವಾಡಿ ಅಂತಗಳಲ್ಲಿ ಇಟ್ಟರೆ ಈಗ ಮಾಡುವ ಶಾಲೆ ಉಂಟು, ಶಾಲೆಗಳಲ್ಲಿ ಇಟ್ಟರೆ ನಿಮಗೂ ಅದೊಂದು ಒಳ್ಳೆಯ ಗೌರವ. ಗೊತ್ತಿಲ್ಲ ಅವ್ರಿಗೆ ಪಾಪ ಅವ್ರಿಗೆ ಈಗ ವಿಷಯ ಏನಂದ್ರೆ ಈಗ ನೀವು ಇಟ್ಟ ರಸ್ತೆಯಲ್ಲಿ ಈಗಾಗಲೇ ಸುದ್ದರಿ ಪೂಜೆ ಮಾಡಿ ನೀವು ಕೆಲಸ ಮಾಡಿದ ಆ ರೀತಿಯಲ್ಲಿ ಮಾಡುವುದು ನಿಮ್ಮ ಮಟ್ಟಿಗೆ ಒಳ್ಳೆಯ. ನೀವು ಅದನ್ನೇ ನಾವು ರಾಜಕೀಯ ಜೀವನದಲ್ಲಿ ಇಷ್ಟು ಗೊಂದಲಾದ್ಮೇಲೆ ಪರವಾಗಿಲ್ಲ ಇರ್ಲಿ. ಈಗ ಅವ್ರು ಹೇಳಿದ್ರಲ್ಲ ಬೆಡ್ ಆಗಿದೆ, ಹಾಗೆ ಆಗಿದೆ, JCB ವರ್ಕ್ ಆಗಿದೆ, ಇದ್ದಕ್ಕಿಂತ ರಸ್ತೆಯನ್ನು ಹಾಳಾಗಿಲ್ಲ, ಲೆವೆಲ್ ಆಗಿ ಈಗ ಚಂದ ಉಂಟು. ಹಾಗೇನು ಮಾಡಿ ನೀವೀಗ ಸಮಸ್ಯೆ 36 ಮೀಟರ್ ಇದ್ದಲ್ಲ ಅಧ್ಯಕ್ಷರ ಹತ್ರ ಮಾತಾಡಿ ಅಂತಲೇ ಹೇಳಿ. ನಿಮ್ಗೆ ನೀವು ಅದನ್ನು ನಿಮ್ಮ ತಲೆಗೆ ಇಲ್ಲ ಮೇಡಮ್, ನಾನು ಅಲ್ಲಿ ಮಾಡಿ ಬಿಡುವುದು ಯಾಕೆ ಮಾಡೋದು ತಪ್ಪಲ್ಲ. ನೀವು ಮಾಡಿದ ರೋಡ್ ಚೇಂಜ್ ಮಾಡೋದಂದ್ರೆ ತಪ್ಪಲ್ವ? ಜಲ್ದಿ ಬೆಂಡ್ ಮಾಡ್ತೇನೆ ಅದು ಇವರು ಮಾಡ್ಲಿ. ಅರ್ಧ ರೋಡ್ ಮುಚ್ಚಿಕೊಂಡ ಇಲ್ಲ ನೀವು ನೋಡಿ
ನನ್ನ ವಾರ್ಡಲ್ಲಿ ನನ್ನ ಗುತ್ತಿಗೆದಾರ ನಾನು ಹಾಕಿಸ್ತೇನೆ ಬೇಕಂತ ನೀವು ರಸ್ತೆ ಮಾಡಿ ನಿಮ್ಮ ಮುಖ ಕೂಡ ಉಂಟು. ಗುದ್ದಲಿ ಪೂಜೆ ಎಲ್ಲಿಂದ ಮಾಡಿದ್ರಿ? ಗುದ್ದಲಿ ಪೂಜೆ ಮಾಡಿ ಸ್ಥಳದಿಂದ ನೀವು ಕಾಂಕ್ರೀಟ್ ಬೆಟ್ಟ ಹಾಕಿದಲ್ವಾ? ನೀವು ಅದು ಬಿಟ್ಟು ಅದನ್ನೇ ಕೆಲಸ ಅರ್ಥ ಕೆಲಸ ಆದದನ್ನು ಚಿಂತೆ ಏಕೆ ಮಾಡ್ತೀರಾ? ಕೆಲಸ ನಾನಲ್ಲಿ ಜನಪ್ರತಿನಿಧಿ ಅಧ್ಯಕ್ಷನೇ, ನನಗೆ ಕೇಳ್ತಾರೆ ನೀವಲ್ಲಿ ಜನಪ್ರತಿನಿಧಿ ಅಲ್ಲ, ನೀವು ಅಲ್ಲಿ ಬಗಮಿಲ್ಲದ್ರೆ ನೀವು ಅಧ್ಯಕ್ಷರಾಗಿರ್ಬೋದು, ನೀವು ಪಕ್ಷದ ಬಗ್ಗೆ ನೋಡಿ ಎಷ್ಟು ತಪ್ಪು ಮಾಡಿದಂತ ಅಲ್ಲಿಯ ಮಾಡೋರು ಹೊರಗಡೆ ದೈವಸ್ಥಾನ ರಾಜಕೀಯ ಮಾಡಿದ್ದೀರಾ, ಅಲ್ಲಿಯ ಜನಪ್ರತಿನಿಧಿ ಹೇಳಿದ್ರೆ ನೀವು ಮಾಡಿಲ್ಲ ಯಾಕೆ? ಅಲ್ಲ ಹೇಳಬೇಕು, ಯಾಕೆ ಗೊತ್ತುಂಟಾ ನಿಮ್ಗೆ ಅಲ್ಲಿಯ ಎಷ್ಟು ನಾಚಿಕೆ ಬೇಕಂದ್ರೆ ನಿಮ್ಮ ಆಡಳಿತ ವ್ಯವಸ್ಥೆಗೆ ಎಷ್ಟು ನಾಚಿಕೆ ಬೇಕಂದ್ರೆ ಅಲ್ಲಿಯ ಸಮಿತಿಯವರು ನಿಮಗೆ ನಿಮ್ಮ ಶೀಟೇ ಬೇಡ ಅಂತ ಹೇಳುವಂತ ಲೆಕ್ಕ ಕೊಡುವಂತ ಮುಖ ಮಾಡಿದ್ದೀರಾ. ಗೊತ್ತಾಯ್ತಲ್ಲ? ನೀವು ಪ್ರತಿಯೊಂದು ರಾಜಕೀಯ ಬೇಳೆ ಬಯಸಿ ನೀವು ಮಾಡಿದ ತಪ್ಪೇ ನಾನು ಸಣ್ಣ ಮಗು ನೋಡಿಸ್ತೇನೆ ಅದನ್ನು ಬಿಟ್ಟದ್ದು. ನೀವು ಇಲ್ಲಿ ಮಾತಾಡ್ತೀರಾ ಕ್ರಿಶ್ಚಿಯನ್ ಮುಸ್ಲಿಂ ಹಿಂದೂ ಅಂತ ಮಾತಾಡ್ತೀರಾ, ನೀವು ನಿಮ್ಮ ಬಿಲ್ಡಪ್ ಬೇಸಿಗೆ ಮಾತಾಡ್ತೀರಿ ಅಷ್ಟೇ. ಜನರ ಬೇಡಿಕೆ ಅಂದಿಸ ಬಂದಿದೆ ಅಲ್ಲ ನೀವು ಮಾಡೋದ್ರೆ ನೀವು ಒಂದು ನಿಮಿಷ ನೀವಲ್ಲಿ ರಸ್ತೆ ಮಾಡದಿದ್ರೆ ನಾವು ಇಷ್ಟು ಮಾತಾಡ್ತಿರ್ಲಿಲ್ಲ, ಕಡೆಗೆ ಮಾಡ್ತೀವಿ ಗೊತ್ತಾಯ್ತಾ? ನೀವು ಕಡೆಗೆ ಮಾಡಿ ಇಷ್ಟು ಗೊಂದಲ ಆಗ್ತಿರ್ಲಿಲ್ಲ. ನೀವೇನ್ ಮಾಡಿ ಅರ್ಥ ಮಾಡಿದಲ್ಲ ನೀವು ಯೋಚನೆ ಯೋಚನೆ ಇಲ್ಲ ಅಂತ ಹೇಳ್ತೀರಿ. ಯೋಚನೆ ಇಲ್ಲ ಅಂತ ನೀವು ಉದ್ದೇಶಪೂರ್ವಕವಾಗಿ ಮಾಡಿದ್ದು, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಗೊತ್ತಾಯ್ತಾ? ನಿಮ್ಮದಾಗಿ ನನ್ನದಾಗಿ ಸ್ವಂತ ಹಣದಿಂದಲ್ಲ, ನಿಮ್ಮ ಪಕ್ಷದಿಂದ ಅಲ್ಲ, ಅಲ್ಲಿಯ ಜನ ಟ್ಯಾಕ್ಸ್ ಕಟ್ಟಿದ್ದಾರೆ, ಟ್ಯಾಕ್ಸ್ ದಬ್ಬಾಳಿಕೆ ಮಾಡ್ಲಿಕ್ಕೆ ಹೋಗ್ತೀರಿ, ನೀವು ದಬ್ಬಾಳಿಕೆ ಮಾಡ್ತಿದ್ದೀರಿ, ದಬ್ಬಾಳಿಕೆ ಮಾಡ್ತಿದ್ದೀರಿ. ಅಧ್ಯಕ್ಷರಿಗೆ ಅವರು ಇಲ್ಲಿ ಮಾತಾಡಿ ಸಭೆಯಲ್ಲಿ ನೀವು ಗೊತ್ತಾಯ್ತಾ? ಅವರನ್ನು ನಿಮ್ಮ ಮನೆಗೆ ಬಂದಾಗಿ ನನ್ನ ಮನೆ ಬಂದಾಗ ಜನ ಟ್ಯಾಕ್ಸ್ ಕಟ್ಟಿದ್ದಾರೆ, ಜನ ಹಾಕ್ತೈತೆ ನಾವು. ನೀವು ಅಲ್ಲಿ ಎಲ್ಲ ಕಡೆ ರಾಜಕೀಯ ಮಾಡ್ಕೋಬೇಡಿ ಗೊತ್ತಾಯ್ತಲ್ಲ? ನೀವು ನಾಳೆ ನಿಮ್ಗೆ ಸಮಸ್ಯೆ ಬರ್ತದೆ. ಅಲ್ಲ ನನ್ನ ವಾರ್ಡ್ ಸಮಸ್ಯೆ ಅಧ್ಯಕ್ಷರೇ, ನನ್ನ ವಾರ್ಡ್ ಅವರಲ್ಲಿ ಚುನಾಯಿತ ಪ್ರತಿನಿಧಿ ಅಲ್ಲ, ನಾನು ಅಲ್ಲಿಗೂ ಚುನಾಯಿತ ಪ್ರತಿನಿಧಿ. ಈಗ ನಾನು ಅಲ್ಲಿ ಸಾರ್ವಜನಿಕ ಬಗ್ಗೆ ಮಾತಾಡಲೇಬೇಕು. ಅಧ್ಯಕ್ಷ ಇರ್ಬೋದು ಇಲ್ಲಿ ದಾಖಲೆ ಉಂಟು, ವಿಡಿಯೋ ಉಂಟು, ಮಾಧ್ಯಮದಲ್ಲಿ ಬಂದಿದೆ. ನೀವು ಸ್ಪಾಟ್ ಅಲ್ಲಿ ಸರಿ, ಹಾಗಿದ್ರೆ ನೀವು ಸರಿ ಮಾಡಬೇಕು. ನೀವು ಅಷ್ಟೇ ನಾವು ಮಾತಾಡಿದ್ರೆ ನಾವು ಕೇಳಬೇಕು, ನಾವು ಮಾತಾಡಿದ್ರೆ ಆಗ ನಿಮ್ಗೆ ಹೇಳ್ಬೋದು ಮಾಡ್ತಾರಲ್ಲ ನಾನು ಮಾಡಿದ್ರೆ ನಿಮ್ಗೆ ಹೇಳ್ಬೋದು. ನೀವು ಹೇಳಿದ ವಿಷಯ ಇದೇನಾ? ನಿಮ್ಗೆ ನಾನು ಸ್ಪಷ್ಟನೆ ಕೊಡ್ಬೇಡವಾ? ನಾನು ಹೇಳಿದ ದಾಖಲೆ ಉಂಟು, ವಿಡಿಯೋ ಉಂಟು, ಮಾಧ್ಯಮದಲ್ಲಿ ಬಂದು ಯಾವುದು ನೀವು ಹೇಳಿದ ಮಾತನ್ನೇ ನಾನು ಹೇಳಿದ್ದು, ಅದೇ ಹೇಳಿದ್ದು. ನೀವು ಇದು ಈಗ ಗೊಂದಲ ಇದೆ ಅಲ್ವಾ, ಇದನ್ನ ಇಲ್ಲಿ ಮಾಡಿ, ಈಗ ಹೇಗೆ ಉಂಟು ಕಾಂಕ್ರೀಟ್ ಅಲ್ಲೇ ಮಾಡಿ. ಒಂದು ನಿಮಿಷ, 36 ಮೀಟರ್ ಹೇಳಿದ್ದೇನೆ, ಅದನ್ನೇ ಮಾಡ್ತಾರೆ ಇವರು. ಉದಯಣ್ಣ, ನೀವು ನಿಮ್ಗೆ ಗೊತ್ತಿಲ್ಲದ ಮಾತಾಡ್ತಿದ್ದೀರಾ? ರೋಡ್ ಉಂಟಲ್ಲ, ನಾನೇ ಹೇಳಿದ್ದೇನೆ 36 ಮೀಟರ್ ನೀವು ಮಾಡಬೇಡಿ, ನಾನೇ ಮಾಡ್ತೇನೆ ಅಂತ ಹೇಳಿದ್ದೇನೆ. ಅದು ವೀಡಿಯೋ ಸಮೇತ ಉಂಟಲ್ವಾ? ಅದು ಗೊತ್ತಲ್ವಾ? ನೋವಾಗಿದೆ ಕೆಲಸ ಮಾಡುವಾಗ ಏನು ನಮ್ಗೆ ಅವರೇ ಮನಸ್ಸಿಗೆ ನೋವಾಗಿದೆ. ಅವೆಲ್ಲ ಏಕಂದ್ರೆ ಮಾಡ್ತಾವಲ್ಲ, ಅಷ್ಟು ಮಾಡುವಾಗ ಒಂದು
ಅದೇ ಮನೆಯ ಕಾಂಪೌಂಡ್ ಬದಿಯಿಂದ ಕಳೆ ಹೇಳಿದ್ರು, ಗೊತ್ತಾಯ್ತಲ್ವಾ? 7 ವರ್ಷ ಮೊದಲು ಸಹ 7 ವರ್ಷ ಮುಗಿದು 7 ವರ್ಷ ನಂತರ ಕೂಡ ಸಹ ಆ ಮೋದರನ್ನು ಬಿಟ್ಟು ಈ ಕಡೆ ಬಂದು ಇದು ಯಾವ ನ್ಯಾಯ ಅಂತ ಹೇಳುದು ನಾವು. ಈಗ ಬೇಕಂದ್ರೆ ನೋಡ್ಬೋದು 7 ವರ್ಷ ಒಂದು ವ್ಯಕ್ತಿ ಒಂದು ಇಲ್ಲಿ ಕೇಳಿ ನನ್ನ ಮನೆ ಎದುರಲ್ಲಿ ಒಂದು ಸಲ ಸುಮ್ಮನೆ ಕೂತ್ಕೊಳ್ತೇನೆ, ಇಲ್ಲಿ ಏನು ಮಾಡಿ ನಮ್ಮ ಮನೆ ಕಳೆಯಿಂದ ಬಿಟ್ಟು 9 ಮೀಟರ್ ಮಾಡೋದು. 7 ವರ್ಷ ನಂತರ ಈಗಲಾದ್ರೂ ನನ್ನ ಮನೆಯ ಮುಂದೆ ಕಾಂಕ್ರೀಟ್ ಆಗ್ತದೆ ತಿಳ್ಕೊಂಡ್ರೆ ಹಿಂದಿನ ದಿವಸ ಮಾರ್ಕ್ ಮಾಡಿದ್ದಾರೆ ಇವರು ಗುತ್ತಿಗೆದಾರರು, ಅದೇ ಮನೆಯ ಮುಖಾಂತರ ಮಾರ್ಕ್ ಮಾಡಿ ಈಚೆ ಇಳಿದಿದ್ದಾರೆ ಕಾಂಕ್ರೀಟ್. ಪುನಃ 7 ವರ್ಷ 8 ವರ್ಷ ಬಿಟ್ಟು ಇಲ್ಲಿ ಮಾಡೋ ಏನ್ ಮಾಡ್ಬೇಕು ಹೇಳಿದ್ರೆ ನಾವು ಅದನ್ನು ಹೇಗೆ ನೋಡಿದ್ದೇವೆ ಅಂದ್ರೆ ನಿಮ್ಗೆ ಗೊತ್ತುಂಟು, ಆ ಮನೆ ಎದುರುಗಡೆ ಹೇಗುಂಟು ರೋಡ್ ನೀವು ಯಾವ ರೀತಿ ತಿರುಗಿಸಿ ನಿಮ್ಮ ಅನುದಾನವನ್ನ ಅದು ನನ್ನ ಅನುದಾನ ಇರ್ತದೆ, ಅದು ಯಾವಾಗ ಮಾಡ್ತಾರೆ ಮಾಡ್ತೇನೆ. ನಾನು ಹೇಳಿದ್ದು ನೀವು ಮಾಡಿದಂತೆ ನೀವು ಹೇಳುದು ಬೇಡ, ನನಗೆ ಎಲ್ಲಿ ಬೇಕು ನೀವು ಮಾಡಿ ಇವತ್ತಿನ ಮೀಟಿಂಗ್ನಲ್ಲಿ ನೀವು ಮಾಡಿ ಅಂಗನವಾಡಿ ಎದುರುಗಡೆ ಯಾವ ಪ್ಲೇಸ್ ಹಾಗೆಲ್ಲ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡೋದು, ಈಗ ರಂಗೋಲಿ ಪೂಜೆ ಮಾಡಿ ಇದೆಲ್ಲ ಮಾಡಿದ ಒಂದು ಪ್ಲೇಸ್ ಅನ್ನು ಯಾವುದು ಈಗ ನೀವು ಬದಲಾವಣೆ ಮಾಡಿದ್ರೆ ನಿಮ್ಮಷ್ಟು ನಮ್ಮ ಹಿರಿಯ ಸದಸ್ಯರೇ ಹೇಗೆ ಗೊತ್ತಾ, ಏನು ಇದ್ರೆ ನನಗೆ ಬರುವುದು ಹೌದಾ? ಅಲ್ಲ ಇರುವುದು ಈಗ ನಾನೊಂದು ಪಕ್ಷದಲ್ಲಿದ್ದೇನೆ, ನಾನು ಸಮಸ್ಯೆ ಆದ್ರೆ ನಾನು ನನ್ನ ಪಕ್ಷದವರಿಗೆ ಕಂಪ್ಲೇಂಟ್ ಮಾಡೋದು ಸಾಮಾನ್ಯ. ಯಾರು ಮಾಡಿರ್ಬೋದು, ಕೆಲವು ನಾವು ಶಾಸಕರಿಗೆ ಮಾಡಿರ್ಬೋದು, ಶಾಸಕರಿಗೆ ವಿಷಯ ಗೊತ್ತಿರುವುದಿಲ್ಲ ಯಾವ ರೀತಿ ಅಂತ ವಿಷಯ ವಿಷಯ ಗಮನ ಹರಿಸಿ ನೋಡಿರ್ಬೋದು. ಅದಕ್ಕೆ ನಾನು ಈಗ ಹೇಳ್ಕೊಂಡು ಈಗ ವಿಷಯ ಎಲ್ಲ ಆಗಿದೆ, ಈಗಾಗಲೇ ನೀವು ಇದೆಲ್ಲ ಹಾಕಿ ಅದನ್ನು ಮಾಡಿ ಆ ಉಳಿದ 36 ಮೀಟರ್ಗೆ ಅವರಿಗೆ ಒಂದು ಗ್ರಾಂಟ್ ಕೊಡಿ. ಈ ಸಲ ಬೇರೆ ಸಲ ಮಾಡಿದ್ದೇನೆ ಈಗಾಗಲೇ ಮಾಡಿ ನೀವು ರಸ್ತೆ ಎಲ್ಲಿ ಬೇಕಂದ್ರೆ ಮಾಡಿ, ನಾನು ನ್ಯಾಯದ ಪರವಾಗಿ ಮಾತಾಡಿದ ಇಷ್ಟವರೆಗೆ ನಾನು ನಿಮ್ಮ ಇದರ ಬಗ್ಗೆ ಖಂಡನೆ ಮಾಡಿ ನಾನು ಸಭೆ ಮುಗಿಯುವವರೆಗೆ ನಿಮ್ಮ ಯಾವುದೇ ಸಾರ್ವಜನಿಕರ ಇಲ್ಲಿಗೆ ನಾನೀಗ ಹೇಳಿಬಿಡ್ತೇನೆ, ನಾನು ಪುನಃ ಮಾತಾಡಿ ನನ್ನ ಆಗುದಿಲ್ಲ. ಸಾರ್ವಜನಿಕರಿಂದ ಟ್ಯಾಕ್ಸ್ ಇಂದ ತಿನ್ನುವಂತ ತಿಂಡಿ ಕೂಡ ಬೇಡ, ಸಾರ್ವಜನಿಕರಿಂದ ಊಟ ಕೂಡ ಬೇಡ. ನಾನು ಸಭೆ ಮುಗಿಯುವವರೆಗೆ ಕೆಳಗೆ ಕೂತ್ಕೊಳ್ತೇನೆ. ನಿಮ್ಮ ವಿರುದ್ಧ ನಾನು ನೀವು ರಾಜಕೀಯ ಮಾಡಬೇಕು ಮೇಡಮ್, ರಾಜಕೀಯ ಮಾಡಬೇಕು, ನಿಮಗೆ ಮಾತಾಡ್ಬೇಕಿತ್ತು ನೀವು. ಮುಂದುವರಿಸಿ. ಟೆಂಡರ್ ಆದ್ರೆ ನಮ್ದೊಂದು ಮಾಡೋರು ಶಾಲೆ ಶೌಚಾಲಯ ಹೇಳಿ 1.5 ವರ್ಷ ಆಯ್ತು. ಈಗ ಮೂತ್ರ ಮಾಡ್ಲಿಕ್ಕೆ ನಮ್ಗೆ ಇಲ್ಲಿ ಅವಕಾಶ ಕೊಟ್ಟರೆ ಆಗ್ಬೋದು, ಇಲ್ಲದಿದ್ರೆ ಅಲ್ಲಿ ಅದಕ್ಕಾದ್ರೂ ಜೂನ್ ಒಳಗಡೆ ಮಾಡ್ತೇನೆ ಅಂತ ಹೇಳಿದ್ರು. ಈ ಸಮಸ್ಯೆ ಆಗಿದೆ. ಕಳೆದ ಸಲ ವಿಪರೀತ ಮಳೆಯ ಸಂದರ್ಭದಲ್ಲಿ ಬಿದ್ದು ನಾವು ಬೇರೆ ಬೇರೆ ಇಲಾಖೆಗೆಲ್ಲ ಹಾಕಿದೆ. 1.5 ವರ್ಷದ ಉದಯನ ಕೂಡ ಅವರ ಸಂದರ್ಭದಲ್ಲಿ ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ. ಸ್ಥಾಯಿ ಸಮಿತಿ ಅವರು ಅದಕ್ಕೆ ಪೂರಕವಾದ ಸ್ಪಂದನೆ ಕೊಟ್ಟಿದ್ದಾರೆ. ಆದರೆ ನೀವು ಟೆಂಡರ್ ಯಾಕೆ ಕರೆಯುವುದಿಲ್ಲ ಶಾಲೆಯಲ್ಲಿ ಏನಂತ ಗೊತ್ತಿಲ್ಲ. ಜಮಾ ಖರ್ಚಲ್ಲಿ ನಾನು ಪ್ರತಿ ವರ್ಷ ನನ್ನ ವಾರ್ಡಿನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ ಮತ್ತು ನೀರಿದು ಅಧ್ಯಕ್ಷ ನಾನು ಕಲೆಕ್ಷನ್ಗೆ ಕ್ಯಾಂಪ್ ಮಾಡಿದೆ. ಅಂದರೆ ನಮ್ಮ ಸಾರ್ವಜನಿಕರಿಗೆ ಕೂಡ ಅದು ಉಪಯೋಗ ಆಗ್ತದೆ, ಅದರ ಜೊತೆ ನಮಗೆ ಕೂಡ ಸ್ವಲ್ಪ ನಮಗೆ ತೆರಿಗೆ ಕೂಡ ಬರ್ತದೆ, ನಮಗೆ ಹಣದ ವ್ಯವಸ್ಥೆ ಕೂಡ ಬರ್ತದೆ ಪಂಚಾಯತಿ. ನಾನು ಮುಖ್ಯಾಧಿಕಾರಿ ಅವರ ಹತ್ರ 2-3 ಸಲ ಕೇಳಿದೆ, ನಮಗೆ ಅಲ್ಲಿ ಕ್ಯಾಂಪಿದ್ದು ವ್ಯವಸ್ಥೆ ಮಾಡಬೇಕು. ಈಗ 5% ಅವರಿಗೆ ನಾವು 3% ಜಾಸ್ತಿ ಮಾಡ್ತೇವೆ, 5% ಡಿಸ್ಕೌಂಟ್ ಕೊಡೋದು, 2% ಲಾಭ ಬರ್ತದೆ, ಪ್ಲಸ್ ಅವರಿಗೆ ರಿಸೀಟ್ ಇದು 25 ರೂಪಾಯಿ ಉಳಿತದೆ. ಮತ್ತು ಆದಿತ್ಯವಾಗಿರೋದ್ರಿಂದ ಎಲ್ಲ ಮನೆಯವರು ಬಂದು ಅಲ್ಲಿ ಮಾಡ್ತೇನೆ. ನಿಮಗೆ ಹಣ ಬೇಡುವ ತೆರಿಗೆ ಬೇಡುವ ಮುಖ್ಯಾಧಿಕಾರಿಗೆ ಏನಂತ ಗೊತ್ತಿಲ್ಲ. ಕಳೆದ ಇಷ್ಟು ವರ್ಷದಲ್ಲಿ ನನಗೆ ಅಲ್ಲಿ ನೀವು ಕ್ಯಾಂಪ್ ಮಾಡಲಿಕ್ಕೆ ಅನುವು ಮಾಡಿ ಕೊಟ್ಟಿದ್ದೀರಿ. ಏನಾದರೂ ಒತ್ತಡದಿಂದ ನೀವು ಮಾಡದಿದ್ದಾಗ ಅಲ್ಲ ಏನಾದರೂ ಅಂತ ನಮಗೆ ಸ್ಪಷ್ಟನೆ ಕೊಡಬೇಕು. ಯಾಕೆಂತ ಹೇಳಿದರೆ ನಾವು ಮಾಡಿರೋದು ಸಾರ್ವಜನಿಕರಿಗೆ ಅನುಕೂಲ, ಜೊತೆಗೆ ನಮಗೆ ಆದಷ್ಟು ಆದಾಯ ನಮಗೆ ಪಂಚಾಯತಿಗೆ ಬರಲಿ ಅನ್ನೋ ಉದ್ದೇಶದಿಂದ ನಾವು ಮಾಡಿದೆ. ಆದಿತ್ಯವಾದರೆ ಎಲ್ಲರೂ ಸಿಗ್ತಾರೆ.
ಒತ್ತಡ ಇರ್ಬೋದು, SIR ಇದು ಅಥವಾ ಬೇರೆ ಬೇರೆ ಒತ್ತಡ ಇರ್ಬೋದು. ಆದರೂ ಈ ಸಂದರ್ಭದಲ್ಲಿ ಮಾಡಿದ್ರೆ ಸ್ವಲ್ಪ ನಮಗೆ ಅನುಕೂಲ ಆಗ್ಬೋದು ಅಂತೇಳಿ ನಾನು ತುಂಬ ಸಲ ನಿಮ್ಮ ಹತ್ರ ನಾನು ಫೋನಲ್ಲಿ ಮಾತಾಡಿದೆ. ಈಗ ಒಮ್ಮೆ ಮಾತಾಡಿದ್ರೆ ಮತ್ತೊಮ್ಮೆ ನೆನಪಿರೋದಿಲ್ಲ. ಅಂದರೆ ನಿಮಗೆ ಕಾರ್ಯದ ಒತ್ತಡವ ಬೇರೆ ಒತ್ತಡವ ಅಂತ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾನು ಕೇಳಿ ಮಾಡಿದರೆ ಒಳ್ಳೆಯದು. ಯಾಕೆಂದ್ರೆ ನಾವು ಏಪ್ರಿಲ್ ಮೇ ತಿಂಗಳಲ್ಲಿ ನಮಗೆ ಆಲ್ರೆಡಿ ಈಗ ಹಾಗಿರುವಾಗ ಅದನ್ನು ನಾವು ಈಗ ಆಫೀಸಲ್ಲಿ ತಗೊಳ್ತೇವೆ. ಯಾಕೆಂದರೆ ಅಲ್ಲಿ ಆಚೆ ಕಡೆ ಬಂದರೆ ನಮಗೆ ಕೂಡ ನಮ್ಮ ಸಿಬ್ಬಂದಿ ವರ್ಗದಲ್ಲಿ ಕೂಡ ಕಷ್ಟ ಆಗ್ತದೆ. ಅಂದರೆ ಇವಾಗ ಅಂದರೆ ಅಧಿಕಾರ ಕೂಡ ನಾವು ಮಾಡ್ತೇವೆ. ವೀಕ್ಲಿ ವಾರದ ಮಧ್ಯದಲ್ಲಿ ನಾವು ಮಾಡಬೇಕಷ್ಟೇ. ನಾವು ಶುರು ಮಾಡ್ತಾರೆ ನಮಗೆ 5% ಸಿಗೋದಿಲ್ಲ. ಇಲ್ಲಿ ಕೂಡ ಬಂದು ಕಟ್ಟಿದ್ರೆ ನಾವು ಎಲ್ಲ ವಾರ್ಡ್ಗೆ ಮಾಡಬೇಕು. ಮುಂಚೆ ನಾವು ಕೂಡ ಹೇಳ್ತೇವೆ ಯಾವ್ದಷ್ಟು ಆದಿತ್ಯವಾರಗಳು ಅದಕ್ಕೆ ಇರ್ತಾರೆ, ಆದಿತ್ಯವಾರ ಇಲ್ಲ. ತೊಂದರೆ ಇಲ್ಲ. ನಮಗೆ ಇದು ಇದು ಕಡಿತ ಏನಿದೆ ಕನ್ಸೆಷನ್ ಇದೆ, ಅದು ಬಿಟ್ಟ ನಂತರ ಅದು ನನ್ನ ವಾರ್ಡಲ್ಲಿ ಮಾಡಿ ನಾನು ಅದಕ್ಕೆ ಬೇಕಾದ ಇರೋದ್ರಿಂದ ಕೆಲಸಕ್ಕೆ ಹೋಗೋರೆಲ್ಲ ಎಂತ ಮಾಡ್ತಾರೆ, ಕೌನ್ಸಿಲರ್ ಮನೆಗೆ ಕೊಡ್ತಾರೆ. ಅಲ್ಲ ಈಗ ವಾರದ ಮಧ್ಯದಲ್ಲಿ ಏನಾಗುತ್ತೆ, ಆದಿತ್ಯವಾರ ಅವರಿಗೆ ಅಲ್ಲ ಅಧ್ಯಕ್ಷರೇ, ಇದರ ಬಗ್ಗೆ ಒಂದು ಮಾಡಿ. ಈಗ ನೀವು ಅದರಲ್ಲಿ ಏನಿಲ್ಲ, ನೀವು ಕೆಲಸ ಮಾಡೋದಾದ್ರೆ ಕೆಲಸ ನಾನು ಅದೇ ಅಧ್ಯಕ್ಷರಿಗೆ ನಾವೆಲ್ಲ ಸ್ಥಾಯಿ ಸಮಿತಿ ಸದಸ್ಯರು, ನಮ್ಮೆಲ್ಲ ಸದಸ್ಯರನ್ನು ಅದರಲ್ಲಿ ನಾವು ಅಲ್ಲಿ ಮಾಡ್ತೇನೆ. ಮತ್ತೆ ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಿಮ್ಮ ಮಟ್ಟಿಗೆ ಒಳ್ಳೆಯದು. ಎಲ್ಲ ಸದಸ್ಯರನ್ನು ಇದು ಮಾಡಿದ್ದೇವೆ. ಈಗ ನೀವು ಅದು ತಪ್ಪಲ್ಲ. ಈ ಮೊದಲು ಇಟ್ಟದ್ದು ಪೂಜೆ ಮಾಡಿದ್ದು ಆ ಪ್ಲೇಸ್ನಲ್ಲಿ ಕೆಲಸ ಮಾಡಿದ್ರೆ ಆಯ್ತಲ್ಲ, ಮುಗಿತಲ್ಲ. ಆ ಉಳಿದ ಕೆಲಸವನ್ನು ಅವರು ಅವಾಗ ಮಾಡ್ಬೋದು. ಅಲ್ಲ ಎಷ್ಟು ತಕ್ಷಣ ಮಾಡಿ. ಈಗ ನಾವು ಎಲ್ಲ ಕಡೆ ಹಾಗೇನೆ ಮಾಡ್ತೇವೆ. ನಿಮಗೆ ಗೊತ್ತಿಲ್ವಾ? ಇವರು ಬೆಡ್ ಹಾಕಿದ್ದ ಜಾಗೆಯಲ್ಲಿ ಕ್ಯಾನ್ಸಲ್ ಮಾಡ್ತಾರೆ. ಎಷ್ಟಾದ್ಮೇಲೆ ಅದು ಮಾಡ್ಬಹುದಲ್ಲ. ಇವ್ರು ಮಾಡಿದರೆ ನಾವು ಮಾಡ್ಲಿಕ್ಕೆ ಹೇಳ್ಬಲ್ವಾ? ಅದರಲ್ಲಿ ನೀವು ಅಂದ್ರೆ ಈಗ ಅಧ್ಯಕ್ಷರೇ ಅಧಿಕಾರದ ಕೆಲವೊಂದು ಅಧಿಕಾರ ಇರ್ತದೆ, ಯಾವಾಗ ಅಧಿಕಾರ ಎಲ್ಲ ಸಮಯ ಇರ್ತದೆ. ಮತ್ತೊಂದು ಅಧಿಕಾರದಲ್ಲಿ ಇರುವಾಗ ನೀವು ತಗೊಳ್ಬಹುದು, ಅಲ್ಲಿ ಕೂತ್ಕೊಳ್ಬಹುದು. ಅಧಿಕಾರ ಇರುವಾಗ ನಾವು ಆನೆ ನಡೆದದ್ದೇ ದಾರಿ ಅಂತ ಆದ್ರೆ ಕಷ್ಟ. ಅಲ್ಲ ಎಷ್ಟು ನಡೆದದ್ದೇ ದಾರಿ ಅಂತ ಯಾರು ಶಾಶ್ವತ ಇಲ್ಲ ಅವರಿಗೆ ಎಷ್ಟಾಗ್ತದೆ ಅಷ್ಟು ಮಾಡಿ. ವಿಶ್ವಾಸಕ್ಕೆ ತಗೊಂಡು ಸಭೆಯನ್ನು ನಡೆಸಿ ಮತ್ತು ಆಡಳಿತವನ್ನು ನಡೆಸಿ ಅದು ನಿಮಗೆ ಒಳ್ಳೆಯ ಗೌರವ. ಹೇಗೆ ಗೊತ್ತಾ, ನಮ್ಮನ್ನು ಕೂಡ ವಿಶ್ವಾಸಕ್ಕೆ ತಗೊಳ್ಬೇಕಿತ್ತಲ್ಲ. ನೀವು ಎಲ್ಲಿಂದಲ್ಲ ಅದಕ್ಕೆ ನಾನು ಹೇಳಿದಲ್ಲ. ಅಲ್ಲ ರಾಜಕೀಯ ಅದಕ್ಕೆ ನಾನು ಹೇಳುದು, ಅಲ್ಲಿ ನಾನು ಮಾಡುವುದೇ ಇಲ್ಲ. ಮೂರನೇ ವಾರ್ಡಿನಲ್ಲಿ ಸಮಸ್ಯೆ ಮೂರನೇ ವಾರ್ಡಿಗೆ ಅವರಿಗೆ ಆನಂದ್ ಭವನ್ ಅವರಿಗೆ ನಿಮ್ಮ ಮೇಲೆ ರಾಜಕೀಯದಲ್ಲಿ ತುಂಬಾ ದ್ವೇಷ ಇದ್ದಾಗೆ ಕಾಣ್ತದೆ. 3ನೇ ವಾರ್ಡಿಗೆ ಅವರು ಕಲಿಸಿ ನಿಮ್ಮನ್ನು ಮುಗಿಸುವಂತ ಕೆಲಸ ಮಾಡ್ತಾರೆ. ಇರದೇ ಇರ್ಬೋದು, ಆದರೆ ನಾವು ಪಕ್ಷದಲ್ಲಿ ಮಾನಸಿಕವಾಗಿ ಇರ್ತೇವೆ. ನಮ್ಮ ಪಕ್ಷದಲ್ಲಿ ತತ್ವ ಸಿದ್ಧಾಂತ ಅಂತೆಲ್ಲ ಇರ್ತದೆ. ಅದಕ್ಕೆ ಆಯಾ ವಾರ್ಡಿನವರು ಅದೇ ವಾರ್ಡಿನಲ್ಲಿ ಆ ಸಮಯಕ್ಕೆ ತಕ್ಕಾಗಿ ಮಾಡ್ತಾರೆ. 3ನೇ ವಾರ್ಡ್ ಬೇಡ, ನೀವು ಅವ್ರ ಪಕ್ಷ ತೀರ್ಮಾನ ಮಾಡಿದ್ರೆ ನಾವು ಅಲ್ಲ ಸದಸ್ಯರೇ, ನೀವು ಹೇಳಿದ್ರಲ್ಲ ನನ್ನ ಜಾಗದಲ್ಲಿ ನೀವು ನಿಂತು ಸ್ವಲ್ಪ ಸುತ್ತು ಬರುವುದಕ್ಕಿಂತ ನನಗೆ ಫೋನ್ ಮಾತಾಡಲಿಲ್ಲ. ಯಾರು ಈಗ ನಾನು ಮಾಡಿಸ್ತೇನೆ ಅಲ್ಲೇ ಮಾಡ್ತೇನೆ ಅಂತ ಹೇಳುವಾಗ ಯಾರಿಗೆ ಬೇಕು ಮಾಡಿ. ಈಗ ನೀವೇನು ಹೇಳೋದು, ನನಗೆ ರಾಜಕೀಯ ಹಿನ್ನಡೆ ಆಗ್ಬೋದು, ಪರವಾಗಿಲ್ಲ. ನೀವು ದಯವಿಟ್ಟು ಮಾತಾಡ್ಬೇಕು. ಯಾಕಂದ್ರೆ ಬಿಡಿ, ಯಾಕಂದ್ರೆ ಅವ್ರು ಮಾಡಿದ ರಸ್ತೆಯನ್ನೇ ಮಾಡ್ಲಿಕ್ಕೆ ಯಾವುದಿಲ್ಲ. 36 ಮೀಟರ್ಗೆ ನನ್ನ ಅನುದಾನ ಮಾಡುವ ಅಂತ ಹೇಳಿ ಅದನ್ನೇ ಸಿಂಪಲ್ ವಿಷಯವನ್ನೇ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಜಾಸ್ತಿ ಬೇಕಿದ್ರೆ ಅವರು ಮಾಡಿ, ನನಗೆ ಖುಷಿಯೇ. ಅವರ ಎಲ್ಲಿಂದ ಈಗ ಅವರು 36 ಮೀಟರ್ ನೋಡಿ ಸರ್, ನಾವು ಎಂತ ದೊಡ್ಡ ವಿಷಯವನ್ನು ಸಣ್ಣದು ಮಾಡಿ ನೋಡ್ಬೇಕು. ಇವರು ಮಾಡಿದ ರಸ್ತೆಯನ್ನೇ ಮಾಡ್ಲಿಕ್ಕೆ ಹೇಳುದು, ಹೌದಲ್ವಾ? ಮಿಡ್ಲಲ್ಲಿ 36 ಮೀಟರ್ ಅದು ನಾನು ನೋಡ್ತೇನೆ.
ಬರ್ತೀನಿ ಅಂತ ಹೇಳಿ ಅವರೇನು ಹೇಳಿದ್ರು? election ಬರ್ಲಿಕ್ಕೆ ಆಗುದಿಲ್ಲ. ಅಷ್ಟು ಗೊಂದಲ ಬೇಕಿತ್ತ ಅಂತ, ಅಷ್ಟು ಜೋರು ಬೇಕಿತ್ತ ಅಂತ ನಾನು ಕೇಳುದು. ಅದನ್ನು ಮಾತಾಡಿ ಸರ್ ನೀವು ಬೇರೆ ವಿಷಯ ಮಾತಾಡಿ. ಇವರೇನು ಹೇಳಿದ್ರು? ಬೇರೆ ವಾರ್ಡಿಗೆ ಇರ್ತಾರೆ, ಇವರ ವಾರ್ಡಿಗೆ. ಅದರಲ್ಲಿ ಹೆಸರು ಬಿಟ್ಟು ಹೋಗುದು, ನಾವು ಪುನಃ ಹೇಳುದು, ಪುನಃ ನೀವು ಪ್ರಿಂಟ್ ಮಾಡಿ ತರುವುದು. ನಾವು ಎಷ್ಟೋ ಸಲ ಹೇಳಿದೆ, ಇದು ಯಾವಾಗ ಅದು ಆದದ್ದು. ನೀವು ಸಾಮಾನ್ಯ ಸಭೆಯಲ್ಲಿ ಒಟ್ಟಿಗೆ ನೀವು ನಮಗೆ ಅದು ಕೆಲವರಿಗೆ ನೋಡೋದು ನೋಡಿ ಟೆಂಡರ್ ಆದದ್ದು, ಕೆಲವೊಂದರಲ್ಲಿ ಹೆಸರಿರಲಿಲ್ಲ, ಮತ್ತೆ ಅವರು ಶೈಲೇಶಿಗೆ ತೆಗೆದು ತಂದು ಕೊಟ್ಟರು. ಅದರ ಬದಲು ನೀವು ನಮಗೆ ಇದರಲ್ಲೇ ಒಟ್ಟಿಗೆ ಕೊಟ್ಟರೆ ಅಂದರೆ ನಮಗೆ ಹೆಸರು ಗೊತ್ತಾಗಬಾರ್ದು ಅಂತೇಳಿ ಹಾಗೆ ಮಾಡೋದು ಗೊತ್ತಿಲ್ಲ. ನೀವು ಒಟ್ಟಿಗೆ ಇನ್ನಾದರೂ ಸಾಮಾನ್ಯ ಸಭೆ ಇದರಲ್ಲಿ 7 ದಿವಸ ಮುಂಚಿತ್ತು ನೀವು ಆಯ್ತು ಅಂತ ಹೇಳ್ತೀವಿ, ಮಾಡುವುದಿಲ್ಲ. ನೀವು ಮನಮೋಹನ್ ಸಿಂಗ್ ಹಾಗೆ ಮಾಡ್ತೀವಿ, ಮುಖ್ಯಾಧಿಕಾರಿ ಹೀಗೆ ಮಾತ್ರ ಮಾಡಿ ಕೆಲಸ. 15 ಹಣಕಾಸಿನ ಉಳಿಕೆ ಇದೆ, ಅದರಲ್ಲಿ SFC ಇದೆ ನೋಡಿ 26, 27 ಅಂತ ಹೇಳಿದ್ದು. ಎಷ್ಟು ಬಂದಿದೆ? ನಾವು ಕೌನ್ಸಿಲರ್ ಅಲ್ವಾ, ನಮ್ಗೆ 5,000 ಕೊಟ್ಟರು ನಾವು ತಗೊಳ್ತೇವೆ ನಮ್ಮ ವಾರ್ಡಿಗೆ. ಪೈಪೆಲ್ಲ ಹಾಕ್ಲಿಕ್ಕೆ ಇರ್ತದೆ, ನಮ್ಮ ಹತ್ರ ಕೇಳಬೇಕು. 3,000 ಕೊಟ್ಟರು ನಮ್ಮ ಹತ್ರ ವಾರ್ಡಲ್ಲಿ ಕೆಲಸ ಉಂಟು. ನೀವು ನಮಗೆ ಹೇಳ್ಬೇಕಲ್ಲ ಅನುದಾನ ಬಂದದ್ದು. ಹಾಗೆ 3,000 ಪಾಲಲ್ಲಿ ಸಿಕ್ಕಿದ್ರು ಪೈಪ್ ಹಾಕ್ಲಿಕ್ಕೆ ಅಂತ ಹೇಳ್ತದೆ, ನೀವು ಹೇಳ್ಬೇಕಲ್ಲ. ನೀವು ಬಂದದ್ದನ್ನು ನಮ್ಮ ಜನಪ್ರತಿನಿಧಿಗಳಿಗೆ ತಿಳಿಸ್ಬೇಕು. ಹಿಂದಿನ ಸಭೆಗೆ ಏಪ್ರಿಲ್ಗೆ ಮೀಟಿಂಗ್ ಅಲ್ಲಿ ಇಟ್ಟಿದ್ದೀರಾ? ಇಡ್ಲಿಲ್ಲ, ಎಲ್ಲಿ ಆಕ್ಷನ್ ಪ್ಲಾನ್ ಎಲ್ಲರಿಗೂ ಕೊಟ್ಟಿದ್ದಾರೆ, ಎಲ್ಲ ಒಟ್ಟಿಗೆ ಇದ್ದೇ ಮಾಡಿದ್ದಾರೆ. ಇಟ್ಟಿರ್ಬೋದು, ಆದರೆ ನಮಗೆ ಕೂಡ ಇಡಬೇಕಲ್ಲ. ಮಾಲು ನಾವೆಲ್ಲ 17 ವಾರ್ಡಿಗೆ, 17 ವಾರ್ಡಿಗೆ ಅಲ್ಲದಿದ್ರು 11 ವಾರ್ಡಿಗೆ ಆದ್ರೂ ಇಡಬೇಕಲ್ಲ. ನೀವು ನಿಮ್ಮ ಟೈಮಲ್ಲಿ ನಮಗೆ ಕೊಡಲಿಲ್ಲ. ಹಾಗೆ ಲೆಕ್ಕ ತಪ್ಪಿರ್ಬೇಕು, ದಿನೇಶನಿಗೆ ಲೆಕ್ಕ ತಪ್ಪಿರ್ಬೇಕು. 10 ವಾರ್ಡಿಗೆ ಅಲ್ಲ, ಅದು ಲಾಸ್ಟಿಗೆ ಅಲ್ಲ, ಅಧ್ಯಕ್ಷರ ಮೇರೆಗೆಲ್ಲ ಚರ್ಚೆ ಆಗಿದೆ. ಈಗ ರೋಗಿಗಳಿಲ್ಲ, ಸಿಸ್ಟಮ್ ಅಲ್ಲಿ ಹೋಗ್ಬೇಕಲ್ಲ, ಮನೆಗೆ ಲಾಸ್ಟಿಗೆ ಹೋಗ್ಬೇಕು. ಈಗ ನಮ್ದು ಅಧ್ಯಕ್ಷರ ಆಯ್ತು. ಮನೆ ನಿವೇಶನ ಬಗ್ಗೆ ನಾನು 2-3 ಸಲ ನಾನು ಮಾತಾಡಿದೆ. ಬಡವರು 15 ವರ್ಷದಿಂದ ಮನೆ ನಿವೇಶನಕ್ಕೆ ಅರ್ಜಿ ಆಗ್ತಾ ಇದ್ದಾರೆ, ಅವರಿಗೆ ಮನೆ ನಿವೇಶನ ಕೊಡುವುದಿಲ್ಲ ಅಂತೇಳಿ ನಾವು ಚರ್ಚೆ ಮಾಡಿದ್ದೇವೆ. ಆ ಗೊಂದಲದಲ್ಲಿ ಮುಖ್ಯಾಧಿಕಾರಿ ಈಚೆ ಕೇಳಿ ಮತ್ತೆ ಬರೀ ನೀವು ಬರ್ತಾಗಿ ಆಮೇಲೆ ಮಾತಾಡಿ. ಬಡವರು ಮನೆ ನಿವೇಶನಕ್ಕೆ ಅಧ್ಯಕ್ಷರೇ, ನೀವು ಮುಖ್ಯಾಧಿಕಾರಿ ಅಧ್ಯಕ್ಷರಿಂದ ಮುಖ್ಯ ಮತ್ತೆ ನಿಮಗೆ ಮರ್ತೋಗ್ತದೆ. 15 ವರ್ಷದಿಂದ ಮನೆ ನಿವೇಶನ ಬಗ್ಗೆ ನಾನು ಚರ್ಚೆ ಮಾಡಿದೆ. 2-3 ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಆಗಿದೆ. ಆ ಮನೆ ನಿವೇಶನ ಬಗ್ಗೆ ಏನೆಲ್ಲ ಬೆಳವಣಿಗೆ ಆಗಿದೆ. ಆ ಸಂದರ್ಭದಲ್ಲಿ ನೀವು ನಮಗೆ ಅದರ ಬೇಕಾದ ಸರ್ವೆ ನಂಬರ್ ಹುಡುಕಿ ಸರ್ಕಾರಿ ಜಾಗ ಎಲ್ಲಿದೆ ಆ ಮನೆ ನಿವೇಶನಕ್ಕೆ ನಾವು ಮಾಡಿ ಕೊಡ್ತೇವೆ ಅಂತೇಳಿ ತಹಸೀಲ್ದಾರಲ್ಲಿ ಹೋಗಿದ್ದೇವೆ, ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿದ್ದೇವೆ. ಅವರು ಕೂಡ ಬಂದಿದ್ದಾರೆ. ಏನಾಯ್ತು ಅದು? ಈಗ ನಮ್ಮ ಈ ಬಡವರ ಕನಸಿನ ಮನೆ ಮರೀಚಿಕೆಯಾಗಿ ಉಳಿತದಲ್ಲ, ಈ ಸಲ ಆದರೂ ನೀವು ಬಡವರಿಗೆ ಕೊಡುವಂಥ ವ್ಯವಸ್ಥೆ ಏನಾದರೂ ಮಾಡಿ ಏನು ಮಾಡಿದ್ದೀರಿ ಅದರ ಬಗ್ಗೆ? ಎಲ್ಲಿ ಎಷ್ಟು ಸರ್ವೆ ನಂಬರಲ್ಲಿ ಸರ್ಕಾರಿ ಜಾಗ ಇದೆ? ಇದರಲ್ಲಿ ನಾವು ಕೇಳಿ ಖಾಲಿ ಬನತಡಿ ಅಂತ ಬೇರೆ ಎಷ್ಟು ಸರ್ ಅಲ್ಲ, ನೀವು ನಮ್ಮ ಸ್ಥಳೀಯಾಡಳಿತದಲ್ಲಿ ನಿರ್ಣಯ ಆದದಕ್ಕೆ ತಹಸೀಲ್ದಾರ್ ಸ್ಪಂದನೆ ಕೊಡುವುದಿಲ್ಲ ಅಂತೇಳಿ ನಾವು ಅಧ್ಯಕ್ಷರೆಲ್ಲ ಹೋಗಿ ಕೂಡ ನಾವು ಮಾತಾಡಿದ ಮೇಲೆ ಸ್ಪಂದನೆ ಕೊಡೋದು. ಮುಂದಿನ ನಾವು ಏನು ನಿರ್ಣಯ ತಗೊಳ್ಬೇಕು? ಈಗ ಎಲ್ಲರ ಅದರ ಬಗ್ಗೆ ಕಳೆದ ಸಲ ಎಲ್ಲರೂ ನಾವು ಅದರ ಬಗ್ಗೆ ಇದ್ದೇವೆ ಅಂತ ಹೇಳಿ ನೀವು ಪತ್ರ ಹಾಕ್ತೀವಿ, ಸರ್ವೆಗೆ ಮಾಡುವುದಿಲ್ಲ ಅಂತೇಳಿ. ಆದರೆ ಅದೇ ಪ್ರೈವೇಟ್ ಅದರ ನಂತರ ನಮ್ಮ ಹತ್ರ ದಾಖಲೆ ಇದೆ, ಅದರ ನಂತರ ಆದದಕ್ಕೆ ಸರ್ವೆ ಆದದಿದೆ ಖಾಸಗಿ ಲೇಔಟ್ನವರಿಗೆ. ಆಗ ಏನಿದಾಯ್ತು? ಆಗ ಸರ್ವೆ ಹೇಳಿದ್ದಾರ ನಮ್ಮ ತಾಲೂಕಲ್ಲಿ? ನಮ್ಮ ಬಡವರಿಗೆ ನಾವು ನಿವೇಶನ ಕೊಡಲಿಕ್ಕೆ ನಮ್ಮ ಹತ್ರ ಸರ್ವೆ ಇಲ್ಲ ಅಂತೇಳಿ ತಹಸೀಲ್ದಾರ್ ಹೇಳಿದ್ರು ಅಂತ ಹೇಳಿ. ಖಾಸಗಿ ಲೇಔಟ್ಗೆ ಹೇಗೆ ಮತ್ತೆ ಮಾಡಬೇಕಲ್ಲ? ನಮ್ಮದೀಗ ಜನಪ್ರತಿನಿಧಿಗಳ ಈ ಸ್ಥಳೀಯಾಡಳಿತದಿಂದ ಆದ ನಿರ್ಣಯಕ್ಕೆ ನಾವು 1.5 ವರ್ಷದಿಂದ ನಾವು ಮಾಡಬೇಕು ಅಂತೇಳಿ ಮಾಡಲಿಲ್ಲ ಅಂತೇಳಿ. ಆದರೆ ನಮ್ಮ ಈ ಬಡವರ ಕನಸಿನ ಕೋಟೆಕಾರಿನ ಕನಸಿನ ಮನೆ ಮರೀಚಿಕೆಯಾಗಿ ಉಳಿದ ಅಲ್ಲ, ಅವ್ರಿಗೆ ಏನಾದರೂ ವ್ಯವಸ್ಥೆ ಆಗಬೇಕು. ನಾವು ಕೇಳಿ ನೀವು ಅಧಿಕಾರ ನಿರ್ಣಯ ಫಾಲೋ ಮಾಡಬೇಕಲ್ಲ. ನೀವು ಯಾಕೆ ಅದಕ್ಕೆ ನೀವು ಗಮನ ಹರಿಸುವುದಿಲ್ಲ? ನಮ್ಮ ಟರ್ಮಲ್ಲಿ ಆದರೂ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಅವರಿಗೆ ಸ್ಥಳ ಹಸ್ತಾಂತರ ಬೇಕಾದರೂ ಮಾಡ್ಬೋದು.
ನಮಗೇನಿಲ್ಲ, ಒಟ್ಟು ನಮಗೆ ಬಡವರಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಾವು ಮಾತಾಡ್ತೀವಿ. ನೀವು ಇಲ್ಲಿ ನಾನು ಅಧಿಕಾರಿ ಅವರಿಗೆ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿ ಅವರಿಗೆ ಏನೆಲ್ಲ ಪತ್ರ ಮುಖೇನ ನಾವು ಕಮ್ಯುನಿಕೇಶನ್ ಮಾಡಿದೆ ಅದು ಓದಿ ಅಂತ ಹೇಳಿದ್ರು. ನೀವು ಓದಿದ್ರಾ? ಇಲ್ಲ. ಅವರು ಬಂದ ಬಸವ ಬಂದ, ಹೋದ ಬಸವ ಹೋದ, ಏನು ಲಾಭ? ನೀವು ಹೇಳಿದ್ರೆ ನಿಮ್ಮ ಹತ್ರ 3 ಸಲ ಏನಾದರೂ ನೀವು ನಮಗೆ ನಾವು ಕೌನ್ಸಿಲರ್ ಹೇಳಿದಂಗೆ ಮಾಡಬಾರ್ದು ಅಂತೇಳಿ ನಿಮ್ಮ ತಲೆಯಲ್ಲಿ ಏನಾದರೂ ಇದೆಯಾ? ಇದ್ರೆ ನಾವು ಬರೋದಿಲ್ಲ ಸಾಮಾನ್ಯ ಸಭೆಗೆ. ಇವತ್ತು ಬರೆದು ಕೊಡಿ, ನಾವು ಮತ್ತೆ ಬರೋದಿಲ್ಲ. ನಾನು 3 ಸಲ ಹೇಳಿದೆ. ಇದಕ್ಕಿಂತ ಮುಂಚೆ 1.5 ವರ್ಷದಿಂದ ಅದು ನಮ್ಮ ಆಡಳಿತ ಬರೋದಕ್ಕಿಂತ ಮುಂಚೆ ತುಂಬ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ತುಂಬ ಸಮಸ್ಯೆಗಳಿದೆ, ನಾವು ಚರ್ಚೆ ಮಾಡಿದ್ದೇವೆ. ಅದನ್ನೊಂದು ಪತ್ರ ಮುಖೇನ ಒಂದು ಜೆರಾಕ್ಸ್ ಕಾರ್ಡ್ ಆದರೂ ಕೊಟ್ಟು ನೆಕ್ಸ್ಟ್ ಅವರನ್ನು ಕರೆದು ಮಾಡಬೇಕು. ನೀವು ಅವರನ್ನು ಸಭೆಗೆ ಕರೆದಿದ್ದೀರಿ, ಪೂರ್ವ ತಯಾರಿ ಇಲ್ಲ, ಮಾಡಬೇಕಲ್ಲ ಮುಖ್ಯಾಧಿಕಾರಿ. ಎಲ್ಲಿದೆ ಅವರ ಹತ್ರ ಏನಾದ್ರು ಕೇಳಬೇಕಿತ್ತು ಮಾಹಿತಿ, ಎಷ್ಟು ಲೆಟರ್ ಬಂದಿದೆ, ಯಾವುದರ ಬಗ್ಗೆ ಅವರಿಗೆ ಸರಿಯಾದ ಮಾಹಿತಿ. ಎಲ್ಲಿ ನಾವು ಬೀರಿ ಜಂಕ್ಷನ್ ಅಲ್ಲಿ ಅಂತ ಹೇಳುವಾಗ ಅಲ್ಲಿ ಅವ್ರಿಗೆ ಮಾಹಿತಿ ಇಲ್ಲ. ಆರೋಗ್ಯ ಕೇಂದ್ರದ ನಮ್ಮ ಅಧಿಕಾರಿಯನ್ನು ಕರ್ಕೊಂಡು ಹೋಗಿದ್ದಾರೆ, ಮತ್ತೆ ಲೆಟರ್ನ ಬಗ್ಗೆ ಮಾಹಿತಿ ಇರ್ತದಾ? ಅವರು ಇಂಜಿನಿಯರ್ ಅಂತ ಹೇಳ್ತಾರೆ, ಅವರಿಗೆ ಎಷ್ಟು ಏರಿಯಾ ಇದೆ ಅಲ್ಲಿ ಪ್ರತಿಯೊಂದು ಅವರಿಗೆ ಗೊತ್ತಿರಬೇಕು. ಅವರ ಎಲ್ಲಿ ರಸ್ತೆ ಎಲ್ಲಿ ಆಗಿ ಹೋಗ್ತದೆ ಅಂತೇಳಿ ಅವರಿಗೆ ಗೊತ್ತಿಲ್ಲ. ಮತ್ತೆ ನಮ್ಮ ಇಲ್ಲಿಂದ ಅಫಿಷಿಯಲ್ ಕಳಿಸಿದ ಮನವಿ ಅಥವಾ ರಿಕ್ವೆಸ್ಟ್ ಲೆಟರ್ ಅವರಿಗೆ ಗೊತ್ತಿರ್ತದ ಅಂತ ಹೇಳ್ಬೋದು. ಹಾಗಾದ್ರೆ ಎಂತ ನಾವು ಕಾಟಾಚಾರಕ್ಕೆ ಅಲ್ಲ ಹೇಗೆ ಗೊತ್ತಿಲ್ಲ ನಮಗೆ. ನೀವು ಸಮಸ್ಯೆ ಪರಿಹಾರ ಆಗಬೇಕಲ್ಲ, ನೀವು ಮಾಡಬೇಕಲ್ಲ. ಅದೇ ರೀತಿ ಇದನ್ನು ಕೂಡ ನಾವು ಎಷ್ಟು ಸಲ ಹೇಳಿಯಾಯಿತು ಸಾಮಾನ್ಯ ಸಭೆಗೆ, ಬಡವರಿಗೆ ಮನೆ ನಿವೇಶನಕ್ಕೆ ಅದನ್ನು ಕೊಡಿ. ಅದಲ್ಲದೆ ನಾವು ಹೇಗೆ ಸರ್ವೆ ನಂಬರ್ ಪಟ್ಟಿಯನ್ನು ಕೊಟ್ಟಿದ್ದೇವೆ. ನಮ್ಮ ಕಡೆ ನೀತಿ ಮಾಡುದಾದ್ರೆ ಮಾಡ್ಬೋದು. ಅಧ್ಯಕ್ಷರಾಗಿ ಹಾಗೆ ಮಾತಾಡಬಾರ್ದು. ತಹಸೀಲ್ದಾರ್ ರೆಸ್ಪಾನ್ಸ್ ಮಾಡಿದ್ರೆ ಯಾರಿಗೆ ನಾವು ಅದಕ್ಕೆ ಕಮ್ಯುನಿಕೇಶನ್ ಮಾಡಬೇಕು? ಹೇಳಿದೆ ಡಿಸಿ ಅವರಿಗೆ ಕೊಟ್ಟ ಮನೆ ತೋರಿಸಿ, ಮನೆ ತೋರಿಸಿ. ಡಿಸಿ ಅವರಿಗೆ ಕೊಟ್ಟದ್ದು ಮನೆಯಲ್ಲಿ ತೋರಿಸಿ. ಕೋಟೆಗಾರ ಪಟ್ಟಣ ಪಂಚಾಯತ್ ಯಾವುದು ಸರ್ಕಾರಿ ಜಾಗವನ್ನ ಈಗ ನಮ್ಮ ಹೆಸರಿಗೆ ಮಾಡಿಕೊಡ್ತಾರೆ. ಆದ್ರೆ ಇವರು ಬಂದಿದ್ದಾರೆ, ಏನಾದ್ರು ಮಾತಾಡಲಿಕ್ಕೆ ಡಿಸಿ ಅವರು ತೋರಿಸಿ, ಪತ್ರ ತೋರಿಸಿ. ಲೆಕ್ಕಡು ಕೊಡು ಅಂತ ಹೇಳಿ ನಮ್ಮ ತಲೆಯಲ್ಲಿ ನಿರ್ಣಯದಲ್ಲಿ ಲೆಕ್ಕಡು ಮಾತ್ರ ಇದ್ದದ್ದು. ಪತ್ರ ಮನವಿ ಮಾಡಲಿಲ್ಲ ಅವರು.